नमस्ते सरस्वती देवी गौरवाणी प्रचारिणे निर्विशेष शून्यवादी नमस्ते सरस्वती देवे गौरवाणी प्रचारिणे निर्विशेष शून्यवादी पाश्चात्य देशतारिणे। जय श्री कृष्ण चैतन्य प्रभु नित्यानंद श्री अद्वैत गदाधर श्रीवासादि गौर भक्तवृंद। जय श्री कृष्ण चैतन्य प्रभु नित्यानंद श्री अद्वैत गदाधर श्रीवासादि गौर भक्तवृंद। हरे कृष्ण 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 हरे 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 राम 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 हरे हरे। Hare Krishna 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 Hare 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 Rama 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 Hare Hare। Hare Krishna 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 Hare 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 Rama 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 Hare Hare। Hare Krishna 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 Hare 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 Rama 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 Hare Hare। Hare Krishna 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 Hare 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 Rama Rama Hare Hare। Hare Krishna 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 Hare 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 Rama 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 Hare Hare। Hare Krishna 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 Hare 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 Rama 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 Hare Hare। Hare Krishna 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 Hare 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 Rama 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 Hare Hare। Hare Krishna Krishna Krishna
Krishna, Hare Krishna, Krishna Krishna, Hare Hare, Hare Rama, Hare Rama, Rama Rama, Hare Hare. Hare Krishna, Krishna Krishna, Hare Hare, Hare Rama, Rama Rama, Hare Hare. Hare Krishna, Krishna Krishna, Hare Hare, Hare Rama, Rama Rama, Hare Hare. Jaya Radha Govinda, Radha Govinda Radhe. Jaya Radha Govinda, Radha Govinda Radhe. Jaya Gauranita, Jaya Gauranita, Gauranita, Jaya Gauranita. Jaya Gauranitai, 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 Jaya Gauranitai. Jaya Prabhupada, Jaya Prabhupada, Prabhupada, Jaya Prabhupada. Jaya Prabhupada, Jaya Prabhupada, Prabhupada, Jaya Prabhupada. Nitya Gaura Hari Bol, Hari Bol, Hari Bol, Nitya Gaura Hari Bol. Nitai Gaura Hari Bol, Hari Bol, Hari Bol, Nitai Gaura Hari Bol. Bol Hari Bol, Hari Bol, Hari Bol, Hari Bol. Hari Bol, Hari Bol, Hari Bol, Hari Bol. ಹರೇ ಕೃಷ್ಣ, ಎಲ್ಲ ಭಕ್ತರಿಗೂ ಸ್ವಾಗತ. हरे कृष्ण प्रभु जी। हरे कृष्ण प्रभु जी। Hare Krishna Prabhuji. हरे कृष्ण गुरु जी। हरे कृष्ण प्रभु जी। हरे कृष्ण प्रभु जी। प्रभु जी। हरे कृष्ण प्रभु जी। हरे कृष्ण हरे प्रभु कृष्ण जी। प्रभु जी। हरे कृष्ण प्रभु जी। ಹರೇ हरे कृष्ण प्रभु जी। ಓಂ ನಮೋ ಭಗವತೆ ವಾಸುದೇವಾಯ. ओम नमो भगवते वासुदेवाय। ಓಂ ನಮೋ ಭಗವತೆ ವಾಸುದೇವಾಯ. ओम नमो ओम नमो भगवते वासुदेवाय। ಓಂ ನಮೋ ಭಗವತೆ ವಾಸುದೇವಾಯ. ओम नमो भगवते वासुदेवाय। वासुदेवाय। ನಾರಾಯಣಂ ನಮಸ್ಕೃತ್ಯ नारायणं नमस्कृत्य ನರಂ ಚೈವ ನರೋತ್ತಮಂ नरं चैव नरोत्तमम् ದೇವೀಂ ಸರಸ್ವತೀಂ ವ್ಯಾಸಂ देवीं सरस्वतीं व्यासं ತतो ಜಯಂ ಉದೀರಯೇತ್. ततो ततो जयमुदीरयेत्। ಅಷ್ಟಪ್ರಾಯೇಷು ಅಭದ್ರೇಷು अष्टप्रायेषु अभद्रेषु ನಿತ್ಯಂ ಭಾಗವತ ಸೇವ್ಯಾ. नित्यं भागवत सेवया ಭಗವತಿ ಉತ್ತಮ ಶ್ಲೋಕೆ भगवती उत्तमस्तोके ಭಕ್ತಿ हरे ಭವತಿ ನೈಷ್ಠಿಕಿ. शिवा करेक्ट ಅಂತ भक्तिर्भवति नैष्ठिकी। ಶ್ರೀಮದ್ ಭಾಗವತದ ಸರಿ ಅಮ್ಮ ಕಾಸ ನಾನು 2000 ಬ್ಯಾಲೆನ್ಸ್ ಕೊಡ್ತೀನಿ. 4
ಯದ್ವಿಜ್ಞಾನೋ ಯಥಾಧಾರೋ ಜ್ಞಾನೋ ಯದಾಧಾರೋ ಯದ್ವಿಜ್ಞಾನೋ ಯದಾಧಾರೋ ಯತ್ಪರಸ್ತ್ವಂ ಯದಾತ್ಮಕಃ ಯತ್ಪರಸ್ತ್ವಂ ಯದಾತ್ಮಕಃ ಏಕಸೃಜಸಿ ಭೂತಾನಿ ಏಕಃ ಸೃಜಸಿ ಭೂತಾನಿ ಭೂತೈರೇವಾತ್ಮಮಾಯಯಾ ಭೂತೈರೇವಾತ್ಮಮಾಯಯಾ ಮಾತಾಡ್ತೀರಾ ಈ ತರ ಮಾಡ್ತೀರಾ ಅಂತ ನೋಡಿ ನೀವು ಟರ್ನಿಂಗ್ ಹೆಂಗೆ ಪ್ರಭುಜಿ ಬ್ಯಾಕ್ ಗ್ರೌಂಡ್ ಬಹಳ ಡಿಸ್ಟರ್ಬೆನ್ಸ್ ಬರುತ್ತೆ. ಅವ್ರಿಗೆ ಸ್ವಲ್ಪ ಕ್ಲೋಸ್ ಮಾಡ್ಕೊಳಕ್ ಹೇಳ್ಬಿಡ್ರಿ. ಅವರನ್ನ ಕ್ಲೋಸ್ ಮಾಡ್ಕೊಳಕ್ ಹೇಳಿ ಪ್ರಭುಜಿ. ದಯವಿಟ್ಟು ಎಲ್ಲಾ ಭಕ್ತರಲ್ಲಿ ವಿನಂತಿ, ನಿಮ್ಗೆ ಡಿಸ್ಟರ್ಬೆನ್ಸ್ ಇದ್ರೆ ನೀವು ಕ್ಲೋಸ್ ಮಾಡ್ಕೊಳ್ಳಿ. ಬೇರೆಯವ್ರಿಗೆ ಯಾಕೆ ತೊಂದರೆ ಮಾಡ್ತೀರಾ ಮಾತಾಜಿ ಪ್ರಭುಜಿಗಳೇ? ಓಕೆ, ಈಗ ಯಾರು ಹರಿಣಿ ಮಾತಾಜಿ ನೀವು ರಿಪೀಟ್ ಮಾಡ್ತೀರಾ? ಮಾಡ್ತೀನಿ ಪ್ರಭುಜಿ. ಯದ್ವಿಜ್ಞಾನೋ ಯದಾಧಾರೋ ಯತ್ಸರ್ವಸ್ಯ ಯದಾರ್ಪಣೇ ಏನೇ ಸ್ಮರಿ ಏನೇ ನೈಕೃಸಿ ಭೂತಾನಿ ಭೂತೈರೇವಾತ್ಮಮಾಯಯಾ. ಹರೇ ಪ್ರಭು ಮಾತಾಜಿ, ಅಭಯ ಪ್ರಭುಜಿ. ಹರೇ ಕೃಷ್ಣ. ಗಾಯತ್ರಿ ಮಾತಾಜಿ ನೀವು ಹರೇ ಕೃಷ್ಣ ಪ್ರಭುಜಿ. ಓದಿ ಮಾತಾಜಿ ಶ್ಲೋಕ 4ನೇ ಶ್ಲೋಕ ಪ್ರಭುಜಿ. ಯದ್ಜ್ಞಾನೋ ಯದಾಧಾರೋ ಯತ್ಪರಸ್ತ್ವಂ ಯದಾತ್ಮಕಃ ಏಕಸದಶಿ ಭೂತಾನಿ ಭೂತೈರ್ವಾತ್ಮಮಾಯಯಾ. ವಿಜಯಶ್ರೀ ಮಾತಾಜಿ ನೀವು ಓದಿ ಮಾತಾಜಿ. ವಿಜಯಶ್ರೀ ಮಾತಾಜಿ. ಹರೇ ಕೃಷ್ಣ ಪ್ರಭುಜಿ. ಯದ್ವಿಜ್ಞಾನೋ ಯದಾಧಾರೋ ನೀವು ಹೇಳೋದು ಕೇಳಿಸ್ತಾ ಇಲ್ಲ ಭೂತೈರೇವಾತ್ಮಮಾಯಯಾ. ಹರೇ ಕೃಷ್ಣ ಪ್ರಭುಜಿ. ಹರೇ ಕೃಷ್ಣ. ಶಿವಪ್ರಕಾಶ್ ಸಂಪಿಗೆ ಪ್ರಭುಜಿ ನೀವು ಪದಾರ್ಥ ಅನುವಾದ ಓದಿ. ಹರೇ ಕೃಷ್ಣ ಪ್ರಭುಜಿ. ಯತ್ ವಿಜ್ಞಾನ ಜ್ಞಾನದ ಅಕರ ಯಾವುದು, ಯತ್ ಆಧಾರ ರಕ್ಷಣೆ ಯಾರದು, ಯತ್ ಪರಹ ಯಾರ ಅಧೀನತೆಯಲ್ಲಿ, ತ್ವಂ ನೀನು, ಯತ್ ಆತ್ಮಕಃ ಯಾವ ಅರ್ಹತೆಯಲ್ಲಿ, ಏಕಂ ಒಬ್ಬನೇ, ಸೃಜಸಿ ಸೃಷ್ಟಿಸುತ್ತೀಯೇ, ಭೂತಾನಿ ಜೀವಿಗಳನ್ನು, ಭೂತೈ ಪಂಚಭೂತಗಳ ಸಹಾಯದಿಂದ, ಏವ ನಿಶ್ಚಿತವಾಗಿ, ಆತ್ಮ ತನ್ನ, ಮಾಯಾಯ ಶಕ್ತಿಯಿಂದ. ಅನುವಾದ: ನನ್ನ ಪ್ರಿಯ ತಂದೆಯೇ, ನಿನ್ನ ಜ್ಞಾನದ ಮೂಲ ಯಾವುದು, ಯಾರ ರಕ್ಷಣೆಯಲ್ಲಿ ನೀನಿರುವೆ, ಯಾರ ಅಧೀನದಲ್ಲಿ ನೀನು ಕೆಲಸ ಮಾಡುತ್ತಿರುವೆ, ನಿನ್ನ ನಿಜವಾದ ಸ್ಥಾನಮಾನ ಏನು, ನೀನೊಬ್ಬನೇ ಎಲ್ಲಾ ವಸ್ತುಗಳನ್ನು ಭೌತಿಕ ದ್ರವ್ಯಗಳಿಂದ ನಿನ್ನ ಸ್ವಶಕ್ತಿಯಿಂದ ಸೃಷ್ಟಿಸುತ್ತೀಯಾ. ಹರೇ ಕೃಷ್ಣ ಪ್ರಭುಜಿ. ಹರೇ ಕೃಷ್ಣ. ಗೀತಾ ಮಾತಾಜಿ ನೀವು ಭಾವಾರ್ಥ ಸ್ಟಾರ್ಟ್ ಮಾಡಿ ಓದ್ಲಿಕ್ಕೆ. ಓಕೆ, ಒಬ್ರೆ ಓದ್ಲಿಕ್ಕಾಗುತ್ತೆ. ನೀವು ಓದಿ ಮಾತಾಜಿ. ಗೀತಾ ಮಾತಾಜಿ ಸ್ವಲ್ಪ ಮೇಲ್ ಬರ್ಬೇಕ. ಭಾವಾರ್ಥ: ಬ್ರಹ್ಮದೇವನು ಕಠೋರ ತಪಸ್ಸುಗಳನ್ನು ಆಚರಿಸಿ ಸೃಜನ ಶಕ್ತಿಯನ್ನು ಗಳಿಸಿ ಶ್ರೀ ನಾರದ ಮುನಿಗಳಿಗೆ ಗಳಿಸಿದ್ದನೆಂಬುದು ಶ್ರೀ ನಾರದ ಮುನಿಗಳಿಗೆ ತಿಳಿದಿತ್ತು. ಹೀಗೆ ಬ್ರಹ್ಮನಿಗೆ ಸೃಜನ ಶಕ್ತಿಯನ್ನು ದಯಪಾಲಿಸಿದ ಮತ್ತೊಬ್ಬ ಶ್ರೇಷ್ಠ ವ್ಯಕ್ತಿ ಇದ್ದಾನೆ ಎಂಬುದನ್ನು ಅವರು ಬಲ್ಲವರಾಗಿದ್ದರು. ಆದ್ದರಿಂದ ಅವರು ಮೇಲಿನ ಎಲ್ಲಾ ಪ್ರಶ್ನೆಗಳನ್ನು ಕೇಳಿದರು. ಆದ್ದರಿಂದಲೇ ವೈಜ್ಞಾನಿಕ ಸಾಧನೆಗಳ ಪ್ರಗತಿಪರ ಅನ್ವೇಷಣೆಗಳು ಸಹ ಇದೇ ರೀತಿಯಲ್ಲಿ ಸ್ವತಂತ್ರವಲ್ಲ. ವಿಜ್ಞಾನಿಯೂ ಸಹ ಮತ್ತೊಬ್ಬನು ಸೃಷ್ಟಿಸಿದ ಅದ್ಭುತ ಮೆದುಳಿನ ಮೂಲಕ ಈಗಾಗಲೇ ಅಸ್ತಿತ್ವದಲ್ಲಿರುವ ವಸ್ತುವೊಂದರ ಜ್ಞಾನವನ್ನು ಪಡೆದುಕೊಳ್ಳಬೇಕು. ವಿಜ್ಞಾನಿಯೊಬ್ಬನು ತನಗೆ ಲಭ್ಯವಾದ ಇಂತಹ ಮಿದುಳಿನ ಸಹಾಯದಿಂದ ಕೆಲಸ ಮಾಡಬಲ್ಲ ಅಷ್ಟೇ. ಅವನು ತನ್ನದೇ ಮಿದುಳನ್ನು ಅಥವಾ ಅಂತಹ ಇನ್ನೊಂದು ಮಿದುಳನ್ನು ಸೃಷ್ಟಿಸಲಾರನು. ಆದ್ದರಿಂದ ಸೃಷ್ಟಿಯ ವಿಚಾರದಲ್ಲಿ ಯಾರೊಬ್ಬರೂ ಸ್ವತಂತ್ರರಲ್ಲ ಅಥವಾ ಸೃಷ್ಟಿಯು ತಾನಾಗಿಯೇ ಆಗುವುದಿಲ್ಲ. ಹರೇ ಕೃಷ್ಣ. ಹರೇ ಕೃಷ್ಣ.
ओम ज्ञानतिमिरान्धस्य ज्ञानाञ्जनशलाकया चक्षुरुन्मीलितं येन तस्मै श्रीगुरवे नमः। नमो ओं विष्णुपादाय कृष्णपृष्ठाय भूतले श्रीमते भक्तिवेदान्त स्वामिनिति नामिने। नमस्ते सारस्वते देवे गौरवाणी प्रचारिणे निर्विशेष शून्यवादी पाश्चात्यदेशतारिणे। जय श्री कृष्ण चैतन्य प्रभो नित्यानंद श्री अद्वैत गदाधर श्रीवासदि गौर भक्तवृंद। हरे कृष्णा कृष्ण कृष्ण हरे हरे, हरे राम 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 हरे हरे। यद्विघ्नानो ಯದಾಧಾರೋ. ನಿನ್ನ ಜ್ಞಾನದ ಮೂಲ ಯಾವುದು? ಯಾರ ರಕ್ಷಣೆಯಲ್ಲಿ ನೀನಿರುವೆ? ಯತ್ ಪರಸ್ವಂ ಯದಾತ್ಮಕಃ. ಯಾರ ಅಧೀನದಲ್ಲಿ ನೀನು ಕೆಲಸ ಮಾಡುತ್ತಿರುವಿ? ನಿನ್ನ ನಿಜವಾದ ಸ್ಥಾನಮಾನ ಏನು? ಸೊ ನಾರದ ಮುನಿಗಳು ಬ್ರಹ್ಮದೇವರಿಗೆ, ತನ್ನ ತಂದೆ, ನಾರದರ ತಂದೆ ಬ್ರಹ್ಮದೇವರು, ಸೊ ಅವರು ಎಲ್ಲ ಬ್ರಹ್ಮನ ಈ ಸೃಷ್ಟಿಯನ್ನು ನೋಡ್ತಿದ್ದಾರೆ. ಅವರು ನೋಡಿ, ಅವರು ಚಮತ್ಕಾರವಾದ ಸೃಷ್ಟಿ ನೋಡಿದರೆ ಬ್ರಹ್ಮದೇವರೇ ಪರಮ ಪುರುಷನೇನೋ ಅನ್ಸುತ್ತೆ ನಮಗೆ. ಸೊ ಹೀಗೆ ಯಾವುದಾದ್ರೂ ಒಂದು ನಾವು ಹೊಸ ಇದಕ್ಕೆ ದೊಡ್ಡ ನಗರಗಳಿಗೆ ಹೋದ್ರೆ, ಇವಾಗ ಒಬ್ಬರು ಈಗ ನಮ್ಮ ಭಾರತದ ದೇಶದ ಬೇರೆ ದೇಶದಲ್ಲಿ ಇಟ್ಕೊಳ್ಳೋಣ, ಪರ್ಟಿಕ್ಯುಲರ್ಲಿ ಭಾರತದಲ್ಲಿ ಈಗ ಇದೆ ಡೆವಲಪ್ಮೆಂಟ್ಸ್ ಇದೆ, ಇಲ್ಲ ಅಂದ್ರೆ ಇನ್ನು ವಿಶೇಷವಾಗಿ ಯಾವ್ದಾದ್ರು ಪಾಶ್ಚಾತ್ಯ ದೇಶಕ್ಕೆ ಹೋದ್ರೆ ಅಲ್ಲಿ ನಗರವನ್ನು ನೋಡಿ ನಾವು ತುಂಬಾ ಅದ್ಭುತವಾದ ನಗರ, ಅಷ್ಟು ದೊಡ್ಡ ದೊಡ್ಡ ಬಿಲ್ಡಿಂಗ್ಗಳು, ದೊಡ್ಡ ದೊಡ್ಡ ಫ್ಲೈಓವರ್ಗಳು. ಸೊ ಆ ವ್ಯವಸ್ಥೆ ನೋಡಿದ್ರೆ ತುಂಬಾ ಒಂದು ಇದಾಗಿ ಕಾಣುತ್ತೆ, ನಮಗೆ ಚಮತ್ಕಾರವಾಗಿ ಕಾಣುತ್ತೆ. ಒಂದು ಸಿಟಿ, ಒಂದು ನಗರ, ಒಂದು ದೇಶ ಎಲ್ಲವೂ. ಸೊ ಇದು ಹೀಗೆ ಬ್ರಹ್ಮನಿಗೆ ನಾರದರಿಗೆ ಬ್ರಹ್ಮನ ಸೃಷ್ಟಿ ಕಾಣ್ತಾ ಇರುತ್ತೆ. ತುಂಬಾ ಅದ್ಭುತವಾದ ಸೃಷ್ಟಿ, ದೊಡ್ಡ ದೊಡ್ಡ ಲೋಕಗಳು, ವೈವಿಧ್ಯಮಯವಾದ ಲೋಕಗಳು, ತರತರದ ಜೀವಿಗಳು, ಈಗ ಮುಂದೆ ಹೇಳ್ತಾರೆ. ಸೊ ಹೀಗಾಗಿ ಅವರು ಅಷ್ಟೊಂದು ಚಕಿತರಾಗಿ ಅವರು, ನೀವೇ ಸ್ವತಂತ್ರರ, ಇಲ್ಲ ನೀವು ಹಿಂದೆ ಯಾರಾದ್ರೂ ನಿಮ್ಮಿಂದ ಇದ್ದಾರ? ಏಕ ಸೃಜಸಿ ಭೂತಾನಿ ಭೂತೈರ್ ಏವಾತ್ಮ ಮಾಯಾ. ನೀನೊಬ್ಬನೇ ಎಲ್ಲ ವಸ್ತುಗಳನ್ನು ಭೌತಿಕ ದ್ರವ್ಯಗಳಿಂದ ನಿನ್ನ ಸ್ವಶಕ್ತಿಯಿಂದ ಸೃಷ್ಟಿಸುತ್ತಿರುವೆಯಾ ಅಂತ ಪ್ರಶ್ನಿಸಿರ್ತಾರೆ. ಸೊ ಯಾಕಂದ್ರೆ ಭಗವಂತನು ಅವ್ಯಕ್ತ ರೂಪದಲ್ಲಿದ್ದಾನೆ ಭೌತಿಕ ಜಗತ್ತಿನ. ಮಯಾ ತತಮಿದಂ ಸರ್ವಂ ಜಗದವ್ಯಕ್ತ ಮೂರ್ತಿನ ಮತ್ಸ್ಥಾನಿ ಸರ್ವಭೂತಾನಿ ನಚಾಹಂ ತೇಷು ಅವಸ್ಥಿತಃ. ಸೊ ಕೃಷ್ಣನು ಪರಮಾತ್ಮನ ರೂಪದಲ್ಲಿ ಪ್ರತಿಯೊಂದು ಅಣುವಲ್ಲೂ ಇದ್ದಾನೆ, ಆದ್ರೆ ನಮಗೆ ಕಾಣಿಸೋದಿಲ್ಲ, ಅವನು ಅವ್ಯಕ್ತ. ಸೊ ಹಾಗೆ ಭಗವಂತನು ಈ ಭೌತಿಕ ಸೃಷ್ಟಿಯ ಕೆಲಸ ಕೂಡ ಬ್ರಹ್ಮದೇವರ ಹತ್ರ ಮಾಡಿಸೋದು. ಸೊ ಅದಕ್ಕೆ ಬ್ರಹ್ಮನು ಸೃಷ್ಟಿಕರ್ತನಂದು ಪ್ರಸಿದ್ಧಿ ಪಡೆದಿರೋದು. ಸೊ ಹಾಗೆ ನಾರದರು ನೋಡ್ತಾ ಇರೋದು, ಇಲ್ಲ ಬ್ರಹ್ಮನೇ ಸೃಷ್ಟಿ ಮಾಡ್ತಾ ಇರೋದಲ್ವಾ ಎಲ್ಲ ಲೋಕಗಳು, ಎಲ್ಲ ಜೀವಿಗಳು. ಸೊ ಎಲ್ಲ ಹೀಗೆ ಸೊ ಬ್ರಹ್ಮದೇವರೇ ಎಲ್ಲ ಪರಮ ಪುರುಷರ ಅಂತ ಅವ್ರಿಗೊಂದು ರೀತಿಯಲ್ಲಿ ಭಾವನೆ. ಸೊ ನಾರದರಿಗೆ ತಿಳಿಯೋದು ಇಲ್ಲ ಅಂತಲ್ಲ, ಮುಂದೆ ಪ್ರಭುಪಾದ ಎಕ್ಸ್ಪ್ಲೇನ್ ಮಾಡ್ತಾ ಇರೋದು. ಹೇಗೆ ಅರ್ಜುನನಿಗೆ ಒಂದು ಸಮಯದಲ್ಲಿ ಒಂದು ಮೋಹ ಬಂದದ್ದು, ಸೊ ಆ ರೀತಿಯಲ್ಲಿ ಅವರು ಪ್ರಶ್ನೆ ಮಾಡ್ತಾ ಇರೋದು ಅಂತ ಕೇಳ್ತಾರೆ. ಇಲ್ಲಾಂದ್ರೆ ನಾರದರಿಗೆ ತಿಳಿದಿದೆ, ನಾರದರು ಶುದ್ಧ ಭಕ್ತರು, ಹಿಂದಿನ ಜನ್ಮದಲ್ಲಿ ಅವರು ಅವ್ರ ಜನ್ಮವನ್ನು ಸಾರ್ಥಕ ಮಾಡಿಕೊಂಡ್ರು, ಅವರು ಪರಿಪೂರ್ಣತ್ವವನ್ನು ಪಡೆದು ಅವರು ಭಗವಂತನ ಆತ್ಮೀಯರಾಗಿದ್ದಾರೆ ಅವರು. ಸೊ ಹಾಗೆ ಈ ಜನ್ಮದಲ್ಲಿ ಅವ್ರಿಗೆ ಈ ತರ ಪ್ರಶ್ನೆ ಬರಬಾರ್ದು ಹಾಗೆ ನೋಡಿದ್ರೆ ಅವ್ರಿಗೆ. ಆದ್ರೂ ಕೂಡ ಅವರು ಹೇಳ್ತಾ ಇರೋದು, ಇದು ನಿನ್ನ ಜ್ಞಾನ ಇಷ್ಟು ಬುದ್ಧಿವಂತ ಸೃಷ್ಟಿ, ಇಷ್ಟು ಬುದ್ಧಿವಂತ ಸೃಷ್ಟಿ ಅಂದ್ರೆ ಇಲ್ಲಿ ನಿಮ್ಮ ಮೆದುಳು ಎಷ್ಟು ಇದಾಗಿರ್ಬೇಕು. ಆದ್ರೂ ಅವ್ರ ಯೋಚನೆ ಅಂದ್ರೆ ನಿಮ್ಮ ಮೆದುಳನ್ನ ಸೃಷ್ಟಿ ಮಾಡಿದ್ಯಾರು? ಸೊ ಆ ರೀತಿಯಲ್ಲಿ ಅವರು ಕೇಳ್ತಾ ಇರೋ ಪ್ರಶ್ನೆ. ಇಲ್ಲ ಅದಕ್ಕೆ ಆಚಾರ್ಯ ಪ್ರಭುಪಾದರು ಹೇಳ್ತಾ ಇರೋದು, ಬ್ರಹ್ಮದೇವನು ಕಠೋರ ತಪಸ್ಸುಗಳನ್ನು ಆಚರಿಸಿ ಸೃಜನ ಶಕ್ತಿಯನ್ನು ಗಳಿಸಿದ್ದನೆಂಬುದು ಶ್ರೀ ನಾರದ ಮುನಿಗಳಿಗೆ ತಿಳಿದಿತ್ತು. ಹೀಗೆ ಬ್ರಹ್ಮನಿಗೆ ಸೃಜನ ಶಕ್ತಿಯನ್ನು ದಯಪಾಲಿಸಿದ ಮತ್ತೊಬ್ಬ ಶ್ರೇಷ್ಠ ವ್ಯಕ್ತಿ ಇದ್ದಾನೆ ಎಂಬುದನ್ನು ಅವರು ಬಲ್ಲವರಾಗಿದ್ದಾರೆ. ಆದ್ದರಿಂದ ಅವರು ಮೇಲಿನ ಎಲ್ಲ ಪ್ರಶ್ನೆಗಳನ್ನು ಕೇಳಿದ್ದಾರೆ. ಆದ್ದರಿಂದಲೇ ವೈಜ್ಞಾನಿಕ ಸಾಧನೆಗಳ ಪ್ರಗತಿಪರ ಅನ್ವೇಷಣೆಗಳು ಸಹ ಇದೇ ರೀತಿಯಲ್ಲಿ ಸ್ವತಂತ್ರವಲ್ಲ. ಸೊ ವಿಜ್ಞಾನಿಗಳು ತುಂಬಾ ಅದ್ಭುತವಾದ ಸೃಷ್ಟಿಯನ್ನು ಮಾಡ್ತಾರೆ. ಸೊ ಆದ್ರೆ ಅದ್ಭುತ ಮೆದುಳನ್ನ ಅವ್ರು ಸೃಷ್ಟಿ ಮಾಡಕ್ಕಾಗಲ್ಲ. ಸೊ ಅವರಿಗೆ ಭಗವಂತನ ಕೊಟ್ಟ ಆ ಮೆದುಳನ್ನ ಉಪಯೋಗಿಸ್ಕೊಂಡು ಅವರು ಏನಾದ್ರೂ ಸೃಷ್ಟಿ ಮಾಡ್ತಾರೆ. ಆದರೆ ಅವರು ಆ ರೀತಿಯ ಇನ್ನೊಂದು ಮೆದುಳನ್ನು ಸೃಷ್ಟಿ ಮಾಡಕ್ಕಾಗಲ್ಲ. ಸೊ ಈಗ ಸ್ಟ್ರೋಕ್ ಇದೆಲ್ಲ ಆದಾಗ ಏನೋ ಒಂದು ಹೇಳ್ತಾರೆ, ಅವ್ರು ಇಷ್ಟು ಗಂಟೆ ಒಳಗೆ ಆಯ್ತು, ಒಂದು ಇಂಜೆಕ್ಷನ್ ಕೊಟ್ರೆ ನಿಮ್ಮ ಪ್ರಾಣದಿಂದ ನೀವು ಅಪಾಯದಿಂದ ಪಾರಾಗ್ತೀರ ಅಂತ.
ಅದೆಷ್ಟರ ಮಟ್ಟಿಗೆ ನಿಜ ಗೊತ್ತಿಲ್ಲ. ಸೊ ಅದಕ್ಕೆ ಎಷ್ಟೊಂದು 50,000 60,000 ಒಂದು ಇಂಜೆಕ್ಷನ್ ಅದಕ್ಕೆ. ಸೊ ಇಲ್ಲ ಆಗಿದ್ರೆ ಅಷ್ಟು ಬೇಗ ಅದು ಮಾಡಿದ್ರೆ ಅವಾಗ ನಿಮ್ಮ ಮೆದುಳಿನ ಇದು ಭಾಗ ಅದಕ್ಕೇನೂ ಆಗೋದಿಲ್ಲ, ಅದು ಇನ್ನ ಜೀವಂತವಾಗೇ ಇರುತ್ತೆ, ಅದಿನ್ನ ಉಳ್ಕೊಳ್ಳೋಕ್ಕೆ ಸಾಧ್ಯತೆಗಳು ಹೆಚ್ಚು. ಸೊ ಎನಿವೆ, ಸೊ ಹೀಗೆ ಅವರ ಯೋಚನೆ ಆಲೋಚನೆ. ಸೊ ಈ ಮೆದುಳು ಇದು ನಮ್ಮ ಕೈಯಲ್ಲಿಲ್ಲ ಕೆಲಸ ಮಾಡ್ತಾ ಇರೋದು. ಸೊ ಇದು ಹೇಗೆ ಇದರ ಒಂದು ಇದು ಅಂತ ಅಷ್ಟು ಅದರ ಬಗ್ಗೆ ಸಿದ್ಧಾಂತಗಳು, ಅದರ ಒಂದು ಶೋಧನೆಗಳು. ಆದರೆ ಇದು ನಮ್ಮ ಮೇಲೆ ಅದು ಪ್ರಭಾವ ಆದಾಗ ನಮ್ಮ ಮೆದುಳೇ ನಮ್ಮ ನಿಯಂತ್ರಣದಲ್ಲಿಲ್ಲ. ಅಲ್ಲಿ ಹೋಗುವ ರಕ್ತ ಕಾಲುವೆಗಳು, ಇನ್ನೊಂದು ಪ್ರತಿಯೊಂದು ಏನು ನಮಗೆ ಕಂಟ್ರೋಲೇ ಇಲ್ಲ. ಸೊ ಆಕ್ಚುಲಿ ಹೇಳ್ತಾರೆ ದೇವತೆಗಳಿದ್ದಾರೆ, ಭಗವಂತನ ನೇಮಕವರಾದ ಅಧಿಕಾರಿಗಳು. ನಮ್ಮ ದೇಹದ ಪ್ರತಿಯೊಂದು ಭಾಗಕ್ಕೂ ಒಬ್ಬೊಬ್ಬರು ದೇವತೆಗಳ ಅಧಿಕಾರ ಇದೆ. ನನ್ನ ಕೈಗಳು ಈಗ ಆಡಿಸ್ಬೇಕು ಅಂದ್ರೆ ಅದಕ್ಕೊಬ್ಬರು ದೇವತೆಯ ನಿಯಂತ್ರಣ ಇದೆ. ನನ್ನ ಮಾತು ಹೊರಡಬೇಕು ಅಂದ್ರೆ ಅದಕ್ಕೊಬ್ಬರು ದೇವತೆಗಳ ನಿಯಂತ್ರಣ ಇದೆ. ನನ್ನ ಕಣ್ಣು ಮುಚ್ಚೋದು ಅಂದ್ರೆ ಅದಕ್ಕೆ ಕೂಡ ಒಂದು ದೇವತೆಗಳ ನಿಯಂತ್ರಣ ಇದೆ. ಇದೆಲ್ಲರೂ ಮೂಲವಾಗಿ ಬ್ರಹ್ಮದೇವರು ಇವ್ರನ್ನ ನೇಮಕ ಮಾಡಿಸಿ ಇವರನ್ನು ಆ ಪದವಿಗೆ ಕೊಟ್ಟು ಅವರಿಗೆ ಆ ಅಧಿಕಾರವನ್ನು ಕೊಟ್ಟಿದ್ದಾರೆ. ಸೊ ಈಗ ನಮ್ಮ ದೇಹ ನಮ್ಮ ಕೈಯಲ್ಲಿದೆ, ನಾನು ಆಡಿಸ್ತಾ ಇದ್ದೇನೆ, ನಾನು ಮಾಡ್ತಾ ಇದ್ದೇನೆ ಅಂತಲ್ಲ, ಇದು ಮಾಡಿಸೋ ಇದು ಅಧಿಕಾರಿಗಳಿದ್ದಾರೆ, ಮೇಲ್ವಿಚಾರಕರು ಇದ್ದಾರೆ. ಮೊದಲಿಗೆ ದೇವತೆಗಳಿದ್ದಾರೆ, ದೇವತೆಗಳ ಮೇಲೆ ಬ್ರಹ್ಮನಿದ್ದಾನೆ, ಆದ್ರೆ ಬ್ರಹ್ಮನಿಗೂ ಮೇಲೆ ಎಲ್ಲ ಭಗವಂತನೇ ಶ್ರೀಕೃಷ್ಣನೇ ಇದ್ದಾನೆ ಪರಮಾತ್ಮ ರೂಪದಲ್ಲಿ. ಅವರ ಬ್ರಹ್ಮನ ಹೃದಯದಲ್ಲೂ ಅವರು ಕುಳಿತು ಅವರು ನಿರ್ದೇಶನ ಮಾಡ್ತಿದ್ದಾರೆ. ಸೊ ಈ ಒಂದು ಮೆದುಳಿನ ಸೃಷ್ಟಿ, ಅದ್ಭುತವಾದ ಮೆದುಳು ಮನುಷ್ಯನಿಗೆ ಅಂತ ಹೇಳೋದು. ಸೊ ಇದೆಲ್ಲೂ ಕೂಡ ಹೀಗೆ ಹೇಳೋದು, ಎಷ್ಟೋ ಜೀವವರ್ಗಗಳಿವೆ, ದೇವತೆಗಳು ನಮಗಿಂತ ಹೆಚ್ಚು ಮೆದುಳು ಇದೆ. ಸೊ ಈಗ ಬ್ರಹ್ಮದೇವರ ಮೆದುಳು ನೋಡಿ ಎಷ್ಟು ಲೋಕಗಳನ್ನು ಸೃಷ್ಟಿ ಮಾಡ್ತಾ ಇದ್ದಾರೆ. ನಂತರ ಈ ದೇವತೆಗಳಾಗ್ಬೋದು, ಇಂದ್ರ, ಸೂರ್ಯ, ಚಂದ್ರ, ಅವರ ಮೆದುಳು ಹೇಗಿರ್ಬೇಕು, ಅಷ್ಟು ದೊಡ್ಡ ದೊಡ್ಡ ಕಾರ್ಯನಿರ್ವಾಹಕರಾಗಿ ಕೆಲಸ ಮಾಡ್ತಾ ಇರೋದು ಇಂದ್ರ. ಸೊ ಅವ್ರ ಮೆದುಳು, ನಮ್ಮ ಮೆದುಳು ಅವ್ರ ಮುಂದೆ ಏನೂ ಇಲ್ಲ. ನಮ್ಮ ಭೂಲೋಕದಲ್ಲೇ ಮೆದುಳು ಹೇಳ್ಬೇಕು ಅಂದ್ರೆ, ಹಿಂದೆ ಸತ್ಯಯುಗ ತ್ರೇತಾಯುಗದಲ್ಲಿ ಅವ್ರದ್ದು ಎಷ್ಟು ನಮಗಿಂತ ಅವರು ಬುದ್ಧಿವಂತರು ಅಂತ ಹೇಳ್ತಾರೆ. ಅವರಿಗೆ ಇದೆಲ್ಲ ಇವಾಗ ನಾವು ಮತ್ತೆ ಮತ್ತೆ ಓದಬೇಕು, ಮತ್ತೆ ಮತ್ತೆ ಬರೆದಿಡಬೇಕು, ಆದ್ರೂ ಕೂಡ ಮರ್ತು ಹೋಗ್ಬಿಡ್ತೇವೆ. ನಮಗೆ ಎಷ್ಟು ನೆನಪಿರುತ್ತೋ ನಮಗೆ ತುಂಬಾ ಕಡಿಮೆ. ಆದರೆ ಈ ಮೆದುಳು ಶಕ್ತಿ ಎಷ್ಟು ಇರುತ್ತೆ ಅಂದ್ರೆ ಹೇಳ್ತಾರೆ, ಸತ್ಯಯುಗದಲ್ಲಿ ಇರೋರು ಒಂದು ಸಲ ಇದನ್ನ ಕೇಳಿದ್ರೆ ಅವ್ರಿಗೆ ಸಂಪೂರ್ಣ ಜೀವಮಾನದಲ್ಲಿ ಅವ್ರು ನೆನಪಿರುತ್ತೆ. ಶುಕಮುನಿಗಳು ಇದನ್ನ ಹಾಗೆ ಹೇಳ್ತಾ ಇದ್ದಾರೆ. ಅವ್ರು ಹೇಗೆ ಕೇಳಿದ್ರು ಅವರ ತಂದೆ ವೇದವ್ಯಾಸರಿಂದ, ಮತ್ತೆ ಅದನ್ನ ಅವ್ರು ಹಾಗೆ ನೆನಪಿನಿಂದ ಹೇಳ್ತಾ ಇದ್ದಾರೆ. ಅವ್ರೇನೋ ನಾನು ನೋಟ್ಸ್ ರೆಫರ್ ಮಾಡ್ಬೇಕು, ನಾನು ಇನ್ನೊಂದು ಅಲ್ಲಿ ಪ್ರಿಪೇರ್ ಆಗ್ಬೇಕು ಕ್ಲಾಸ್ಗೆ, ಏನು ಇಲ್ಲ. ಅವರು ಸಂಪೂರ್ಣ ಅವ್ರು ಕೇಳಿದ್ದು ಅವ್ರ ತಂದೆಯಿಂದ ಅವ್ರು ಹಾಗೆ ಅವ್ರ ಮೆದುಳಿನಲ್ಲಿ ಹಾಗೆ ಇದೆ, ರಿಜಿಸ್ಟರ್ ಆಗಿದೆ. ಅದಕ್ಕೇನು ನೋಟ್ಸ್ ಬೇಕು, ಇನ್ನೊಂದು ಬೇಕು, ಏನು ಬೇಕಾಗಿಲ್ಲ ಅವ್ರಿಗೆ. ಸೊ ಈ ಮೆದುಳಿನ ಶಕ್ತಿ ನಾವು ನೋಡ್ಬೋದು ಬೇರೆ ಬೇರೆ ಇದಾಗಿದೆ. ಸೊ ನಮಗೆ ಕಲಿಯುಗದಲ್ಲಿ ಹೇಳೋದು ತುಂಬಾ ಕಡಿಮೆ ಮೆದುಳು ಅಂತ ಹೇಳ್ತಾರೆ. ಪ್ರಾಯೇಣ ಅಲ್ಪಾಯುಷ ಸಭ್ಯ ಕಲ್ಪಸ್ಮಿನ್ ಯುಗೇ ಜನ ಮಂದಾಸುಮಂದ ಮತೆಯೋ ಮಂದಭಾಗ್ಯ ಉಪದ್ರುತ. ಸೊ ನಮ್ಗೆ ಹೇಳೋದು ಪ್ರಾಯೇಣ ಅಲ್ಪಾಯುಷ ಸಭ್ಯ ಮಂದಾಸುಮಂದ ಮತೆಯೋ ಅಂತ ನಮ್ಗೆ ಹೇಳ್ತಾರೆ. ಮಂದಾಸುಮಂದ ಮತ ಅಂದ್ರೆ ನಮ್ಮ ಮತಿ ತುಂಬಾ ಕಡಿಮೆ ಅಂತಾನೆ ಹೇಳೋದಿದೆ. ಸೊ ಆದ್ರೂ ಎನಿವೆ ಮೆದುಳಿದೆ, ಆ ಮೆದುಳು ಶ್ರೀಕರ್ತರು ಇನ್ನೊಬ್ರು ಇದ್ದಾರೆ. ಕೊನೆಗೆ ಬ್ರಹ್ಮದೇವರು ಸೃಷ್ಟಿ ಮಾಡಿದ್ರು, ಅವರಿಗೆ ಆ ಮೆದುಳಿನ ಇದು ಕೊಟ್ಟದ್ದು, ಸೃಷ್ಟಿ ಮಾಡುವ ಶಕ್ತಿಯನ್ನು ಕೊಟ್ಟದ್ದು ಕೃಷ್ಣ. ಅವರು ಕೂಡ ಸ್ವತಂತ್ರರಲ್ಲ. ಈಗಾಗಲೇ ಅಸ್ತಿತ್ವದಲ್ಲಿರುವ ವಸ್ತುವೊಂದರ ಜ್ಞಾನವನ್ನು ಪಡೆದುಕೊಳ್ಳಬೇಕು. ವಿಜ್ಞಾನಿಯು ಸಹ ಮತ್ತೊಬ್ಬನು ಸೃಷ್ಟಿಸಿದ ಅದ್ಭುತ ಮೆದುಳಿನ ಮೂಲಕ ಈಗಾಗಲೇ ಅಸ್ತಿತ್ವದಲ್ಲಿರುವ ವಸ್ತುವೊಂದರ ಜ್ಞಾನವನ್ನು ಪಡೆದುಕೊಳ್ಳಬೇಕು. ವಿಜ್ಞಾನಿಯೊಬ್ಬನು ತನಗೇ ಲಭ್ಯವಾದ ಇಂತಹ ಮೆದುಳಿನ ಸಹಾಯದಿಂದ ಕೆಲಸ ಮಾಡಬಲ್ಲ ಅಷ್ಟೇ. ಅವನು ತನ್ನದೇ ಮೆದುಳನ್ನು ಅಥವಾ ಅಂತಹ ಇನ್ನೊಂದು ಮೆದುಳನ್ನು ಸೃಷ್ಟಿಸಲಾರನು. ಆದ್ದರಿಂದ ಸೃಷ್ಟಿಯ ವಿಚಾರದಲ್ಲಿ ಯಾರೊಬ್ಬರೂ ಸ್ವತಂತ್ರರಲ್ಲ, ಅಥವಾ ಸೃಷ್ಟಿಯು ತಾನಾಗಿಯೇ ಆಗುವುದಿಲ್ಲ. ಸೊ ಮತ್ತೆ ಅದೇ ಪಾಯಿಂಟ್ ಹೇಳ್ತಾ ಇರೋದು, ಆಕಸ್ಮಿಕವಾಗಿ ಯಾವುದು ಕೂಡ ಸೃಷ್ಟಿ ಆಗೋದಿಲ್ಲ. ಆಕಸ್ಮಿಕವಾಗಿ ಏನೂ ಆಗೋದಿಲ್ಲ. ಪ್ರತಿಯೊಂದು ಒಂದು ಸರಿಯಾದ ಒಂದು ವ್ಯವಸ್ಥೆಯಿಂದ, ಒಂದು ಯೋಜನೆಯಿಂದ, ಒಂದು ಆಲೋಚನೆಯಿಂದ ಇದು ಆಗುವಂಥದ್ದು. ಯಾವುದು ಕೂಡ ಆಕಸ್ಮಿಕವಾಗಿ ಒಳ್ಳೆಯದು, ಒಂದು ವ್ಯವಸ್ಥಿತವಾದದ್ದು ಆಗೋದಿಲ್ಲ. ಏನಾದರೂ ಅದೊಂದು ನಾಶ ಆಗುತ್ತೆ ಅಷ್ಟೇ. ನೆಕ್ಸ್ಟ್ ಇನ್ನೊಂದು ಓದೋಣ. ಆತ್ಮನ್ ಭಾವಯಸೆ ತಾನಿ ನ ಪರಾಭಾವಯನ್ ಸ್ವಯಂ ನ ಪರಾಭಾವಯನ್ ಸ್ವಯಂ
ಆತ್ಮಶಕ್ತಿಮವಷ್ಟಭ್ಯ ಆತ್ಮಶಕ್ತಿಮವಷ್ಟಭ್ಯ ಪೂರ್ಣನಾಭಿರ್ವಿವಾಕ್ಲಮಃ. ಪಾರ್ವತಿ ಮಾತಾಜಿ ನೀವು ಓದ್ತೀರಾ? ಪಾರ್ವತಿ ಮಾತಾಜಿ ಓದ್ತೀರಾ? ಶ್ಲೋಕ ಓದ್ತೀರಾ? ಮಾತಾಜಿ. ಹರೇ ಕೃಷ್ಣ ಪ್ರಭುಜಿ. ಆತ್ಮನ್ ಭಾವಯಸೆ ತಾನೇನ ಪರಾಭಾವನ್ಯ ಸ್ವಯಂ ಆತ್ಮಶಕ್ತಿ ಮಾಶ್ರಭ್ಯ ಪೂರ್ಣಾನಾಭಿರವಾಕ್ಲಮಂ. ಹರೇ ಕೃಷ್ಣ ಪ್ರಭುಜಿ. ಪ್ರಭುಜಿ ಸ್ಕ್ರೀನ್ ಸ್ವಲ್ಪ ಸರಿಯಾಗಿ ಬರಲ್ಲ ಪ್ರಭುಜಿ, ಅವಾಗ ಸ್ವಲ್ಪ ದೊಡ್ಡದಾಗಿ ಮಾಡಿದೀನಿ ಮಾತಾಜಿ. ಹಾ ಬಂತು ಪ್ರಭುಜಿ. ಶ್ರೀಧರ್ ಭಟ್ರು ಓದಿ ಪ್ರಭು. ಹರೇ ಕೃಷ್ಣ. ಆತ್ಮನ್ ಭಾವಯಸೆ ತಾನಿ ನಪ. ಓಕೆ, ಸಾರಿ ಪ್ರಭು, ಅನ್ಮ್ಯೂಟ್ ಮಾಡ್ಕೊಳ್ಳಿ. ಸಾರಿ, ಶ್ರೀಧರ್ ಭಟ್ರು ಒಂದ್ಸಲ ಅನ್ಮ್ಯೂಟ್ ಮಾಡ್ಕೊಳ್ಳಿ. ಹರೇ ಕೃಷ್ಣ. ಆತ್ಮನ್ ಭಾವಯಸೆ ತಾನಿ ನಪಾರಾಭಾವಯನ್ ಸ್ವಯಂ ಆತ್ಮಶಕ್ತಿಮವಷ್ಟಭ್ಯ ಪೂರ್ಣನಾಭಿರಿವಾಕ್ಲಮಃ. ಹರೇ ಕೃಷ್ಣ ಪ್ರಭುಜಿ. ಹರೇ ಕೃಷ್ಣ ಪ್ರಭು. ಶಶಿಕಲಾ ಮಾತಾಜಿ ನೀವು ಅನ್ಮ್ಯೂಟ್ ಮಾಡ್ಕೊಳ್ಳಿ. ಹರೇ ಕೃಷ್ಣ. ಆತ್ಮನ್ ಭಾವಯಸೆ ತಾನಿ ನ ಪರಾಭಾವಯನ್ ಸ್ವಯಂ ಆತ್ಮಶಕ್ತಿಮವಷ್ಟಭ್ಯ ಪೂರ್ಣನಾಭಿರ್ವಾಕ್ಲಮಃ. ಹರೇ ಕೃಷ್ಣ ಪ್ರಭುಜಿ. ಹರೇ ಕೃಷ್ಣ. ಶಿಲ್ಪಾ ನವೀನ್ ಮಾತಾಜಿ ನೀವು ಅನ್ಮ್ಯೂಟ್ ಮಾಡ್ಕೊಳ್ಳಿ. ಶ್ಲೋಕ ಓದಿ. ಹಾ ಪ್ರಭುಜಿ. ಆತ್ಮನ್ ಭಾವಯಸೆ ತಾನಿ ನ ಪರಾಭಾವಯನ್ ಸ್ವಯಂ ಆತ್ಮಶಕ್ತಿ ಮವಶ್ರಭ್ಯ ಪೂರ್ಣನಾಭಿರಿವಾಕ್ಲಮಃ. ಹರೇ ಕೃಷ್ಣ ಪ್ರಭುಜಿ. ಹರೇ ಕೃಷ್ಣ. ಕೃಷ್ಣಮೂರ್ತಿ ಪ್ರಭುಜಿ ನೀವು ಶ್ಲೋಕ ಓದಿ. ಆತ್ಮನ್ ಭಾವಯಸೆ ತಾನಿ ನ ಪರಾಭವಯನ್ ಸ್ವಯಂ ಆತ್ಮಶಕ್ತಿ ಮವಷ್ಟಭ್ಯ ಪೂರ್ಣನಾಭಿರಿವಾಕ್ಲಮಃ. ಹರೇ ಕೃಷ್ಣ ಪ್ರಭುಜಿ. ನಮಸ್ತೆ. ಹರೇ ಕೃಷ್ಣ ಪ್ರಭು. ಪ್ರಭಾ ಚಂದ್ರ ಮಾತಾಜಿ ಪದ ಪದಾರ್ಥ ಅನುವಾದ ಓದಿ. ಹರೇ ಕೃಷ್ಣ ಪ್ರಭುಜಿ. ಆತ್ಮಾನಿ ತನ್ನಿಂದ, ಭಾವಯಸೆ ವ್ಯಕ್ತಪಡಿಸುವೆ, ತಾನಿ ಅವೆಲ್ಲವನ್ನು, ನ ಪರಾಭವನ್ ಸೋಲಿಸಲ್ಪಡದೆ, ಸ್ವಯಂ ನೀನು ಆತ್ಮಶಕ್ತಿ ಸ್ವಯಂ ಪೂರ್ಣ ಶಕ್ತಿಯನ್ನು ಅವಶ್ಯಭ್ಯ ತೊಡಗಿಸಿ ಪೂರ್ಣನಾಗಿ ಜೇಡರ ಉಳಿದ ಇವ ಹಾಗೆ ಅಕ್ಲಮಃ ನೆರವಿಲ್ಲದೆ. ಅನುವಾದ: ಜೇಡರ ಹುಳು ಹೇಗೆ ಸುಲಭವಾಗಿ ತನ್ನ ಬಲೆಯಿಂದಲೇ ಜಾಲವನ್ನು ನಿರ್ಮಿಸುವುದೋ ಮತ್ತು ಇತರರಿಂದ ಪರಾಭವಗೊಳ್ಳದೆ ತನ್ನ ಸೃಷ್ಟಿ ಶಕ್ತಿಯನ್ನು ಹೇಗೆ ಪ್ರಕಟಿಸುವುದೋ ಹಾಗೆ ನೀನು ಬೇರೊಬ್ಬರ ನೆರವಿಲ್ಲದೆ ಸ್ವಯಂ ಶಕ್ತಿಯಿಂದ ಸೃಷ್ಟಿ ಕಾರ್ಯ ಮಾಡುತ್ತೀಯೇ. ಹರೇ ಕೃಷ್ಣ ಪ್ರಭುಜಿ. ಹರೇ ಕೃಷ್ಣ. ಸುನಂದ ಮಾತಾಜಿ ನೀವು ಭಾವಾರ್ಥ ಓದಿ. ಹರೇ ಕೃಷ್ಣ ಪ್ರಭುಜಿ. ಸ್ವಯಂ ಪರಿಪೂರ್ಣತೆಗೆ ಅತ್ಯುತ್ತಮ ನಿದರ್ಶನವೆಂದರೆ ಸೂರ್ಯ ಬೇರಾವುದೇ ಕಾರ್ಯದಿಂದ ಪ್ರಕಾಶಿತನಾಗಬೇಕಿಲ್ಲ, ಬದಲಾಗಿ ಸೂರ್ಯನೇ ಉಳಿದೆಲ್ಲ ವಸ್ತುಗಳಿಗೆ ಪ್ರಕಾಶಿಸಲು ಸಹಾಯ ಮಾಡುತ್ತಾನೆ. ಆದ್ದರಿಂದಲೇ ಸೂರ್ಯನ ಎದುರು ಬೇರಾವ ಪ್ರಕಾಶನೀಯ ವಸ್ತುವು ಪ್ರಧಾನವಲ್ಲ. ತನ್ನ ಲಾಲಾರಸದ ಶಕ್ತಿಯುತ ಸೃಷ್ಟಿಯಿಂದ ಬೇರಾರ ನೆರವೂ ಇಲ್ಲದೆ ತನ್ನ ಕಾರ್ಯಕ್ಷೇತ್ರವನ್ನು ರೂಪಿಸಿಕೊಳ್ಳುವ ಜೇಡರ ಹುಳುವಿಗೆ ನಾರದರು ಬ್ರಹ್ಮನ ಸ್ವಯಂ ಪರಿಪೂರ್ಣತೆಯನ್ನು ಹೋಲಿಸಿದ್ದಾರೆ. ಹರೇ ಕೃಷ್ಣ ಪ್ರಭುಜಿ. ಹರೇ ಕೃಷ್ಣ. ಸೊ ಇಲ್ಲಿ ಹೇಳಿದಾಗೆ ಜೇಡ, ಸ್ಪೈಡರ್. ಸೊ ಸ್ಪೈಡರ್ ಹೇಗೆ ತನ್ನದೇ ಆದ ಒಂದು ಎಂಜಿಲು, ಸಲೈವ, ಅದರಿಂದ ಅದು ತನ್ನ ಇದನ್ನು ಮನೆಯನ್ನು ಸೃಷ್ಟಿ ಮಾಡುತ್ತೆ, ಇನ್ನೊಂದು ಮಾಡುತ್ತೆ, ಅದು ತನ್ನ ಬಲೆಯನ್ನು. ಮತ್ತೆ ಹಾಗೆ ಅದು ಬೇಡದೇ ಇರುವಾಗ ಅದನ್ನ ಒಳಗೆ ತೆಕ್ಕೊಂಡ್ಬಿಡುತ್ತೆ. ಸೊ ಹಾಗೆ ಹೇಳ್ತಾ ಇದ್ದಾರೆ ಬ್ರಹ್ಮದೇವರು ಕೂಡ ತನ್ನ ಶಕ್ತಿಯಿಂದ ಮಾಡ್ತಿದ್ದಾರೆ ಅಂತ. ಆಕ್ಚುಲಿ ಇದು ಮಹಾವಿಷ್ಣು ಆ ರೀತಿಯಲ್ಲಿ ಮಾಡೋದು. ಮೂಲವಾಗಿ ಮಹಾವಿಷ್ಣು ತನ್ನ ಶಕ್ತಿಯಿಂದ ಎಲ್ಲ ಬ್ರಹ್ಮಾಂಡಗಳು ಸೃಷ್ಟಿ ಮಾಡ್ತಾರೆ. ಮತ್ತೆ ಆ ಬ್ರಹ್ಮಾಂಡಗಳು ತನ್ನಲ್ಲಿ ತೆಗೆದುಕೊಂಡ್ಬಿಡುತ್ತೆ. ಅವರ ಶ್ವಾಸದಲ್ಲಿ ಹೊರಗೆ ಬರುತ್ತೆ, ಅವರ ಒಳಗೆ ತೋಳ ಶ್ವಾಸದಿಂದ ಒಳಗೆ ಹೋಗ್ಬಿಡುತ್ತೆ. ಮಹಾವಿಷ್ಣು ಸೃಷ್ಟಿ ಮಾಡೋದು ಅದೇ ರೀತಿಯಲ್ಲಿ. ಮಹಾವಿಷ್ಣು ನಂತರ ಗರ್ಭೋದಕಶಾಹಿ ವಿಷ್ಣು ನಂತರ ಬ್ರಹ್ಮದೇವರು ಹುಟ್ಟಿ ಬಂದು ಅವರು ಸೃಷ್ಟಿಯನ್ನು ಮಾಡೋದು. ಅದು ಫಸ್ಟ್ ವ್ಯಕ್ತ ಆಗುತ್ತೆ ಎಲ್ಲವೂ.
ಈ ಎಲ್ಲ ಭೂಮಿ, ನೀರು, ಗಾಳಿ ಅಂತ 5 ಪಂಚಭೂತಗಳ ಸಂಯೋಜನೆಯ ಬೇರೆ ಬೇರೆ ತರಹದ ಸೃಷ್ಟಿಗಳು. ನಂತರ ಅದು ಕಾಲ ಸಮಯದಲ್ಲಿ ಹೇಳ್ತಾರೆ, ಇದು ಪ್ರಳಯ ಸಮಯದಲ್ಲಿ 12 ಬಾರಿ ತರ ಏನೋ ಬಿಸಿ ಆಗತ್ತಂತೆ. ಅದು ಸೂರ್ಯ ಇವಾಗ ಏನು ಸೂರ್ಯ ಇದೆ ನಮ್ಗೆ 45 ಮ್ಯಾಕ್ಸಿಮಮ್ 50 ಡಿಗ್ರಿ 52 ಡಿಗ್ರಿ ನೋಡ್ತೀವಿ ಅಷ್ಟೇ. ಸೊ ಇದಕ್ಕೆ ಹೇಳ್ತಾರೆ ಇದಕ್ಕೂ 12 ಪಟ್ಟು ಜಾಸ್ತಿ ಆಗುತ್ತಂತೆ. ಸೊ ಫುಲ್ ಸಂಪೂರ್ಣ ಪ್ರಳಯ ಆಗೋ ಸಮಯದಲ್ಲಿ, ಸರ್ವನಾಶ ಆಗೋ ಸಮಯದಲ್ಲಿ ನಂತರ ಅದು ಅಷ್ಟು ಬಿಸಿ ಆದ್ಮೇಲೆ ಎಲ್ಲವೂ ಕೂಡ ಬಿಸಿ ಬಿಸಿಯಲ್ಲಿ ಭಸ್ಮವಾಗ್ಬಿಡುತ್ತೆ. ನಂತರ ಮಳೆ ಬರುತ್ತಂತೆ. ಸೊ ಅದು ತುಂಬಾ ತೀವ್ರವಾದ ಮಳೆ. ಈಗ ಪ್ರವಾಹ ಹೇಗಿರುತ್ತೆ, ಪ್ರವಾಹದಲ್ಲಿ ಎಲ್ಲವೂ ಕೂಡ ಮುಳುಗು ಹೋಗುತ್ತೆ. ಸುನಾಮಿ ಹೇಗಿರುತ್ತೆ ಹಾಗೆ. ಸೊ ಹಾಗೆ ಅಷ್ಟು ದೊಡ್ಡ ಪ್ರಳಯ ಸಮಯದಲ್ಲಿ ನೀರು, ಆ ನೀರಿನ ಪ್ರಭಾವದಲ್ಲಿ ಮತ್ತೆ ಎಲ್ಲವೂ ಕೂಡ ಎಲ್ಲ ಭೂಮಿಯ ಪದಾರ್ಥಗಳೆಲ್ಲವೂ ಕೂಡ ಬ್ರಹ್ಮಲೋಕದಿಂದ ಎಲ್ಲವೂ ಕೂಡ ಇದಾಗತ್ತೆ. ಭಗವಂತನ ಇದರಲ್ಲಿ ನಾಭಿ ಗರ್ಭೋದಕ ಶಾಯಿ ವಿಷ್ಣುವಿಂದ ಬರೋ ಇದರಲ್ಲಿ ಎಲ್ಲವೂ ಇರೋದು, ಈ ಲೋಕಗಳು ಎಲ್ಲವೂ ಕೂಡ ಅದರಲ್ಲಿ ನಾಶವಾಗುತ್ತೆ. ಸೊ ನಂತರ ಮತ್ತೆ ಬ್ರಹ್ಮದೇವರು ಕೂಡ ಅವ್ರದ್ದು ಕೂಡ ಮರಣ ಸಮಯ ಇದೆ. ಸೊ ಇಲ್ಲ ಅಂದ್ರೆ ಪ್ರತಿ ದಿವಸ ಹೇಳ್ಬೇಕಂದ್ರೆ ಬ್ರಹ್ಮದೇವರು ಸೃಷ್ಟಿ ಮಾಡ್ತಾರೆ ಬೆಳಿಗ್ಗೆ. ಸೊ ಸಂಜೆ ಹೊತ್ತಿಗೆ ಅವರು ವಿಶ್ರಾಂತಿ ತಗೊಳ್ಬೇಕು ಅಂದ್ರೆ ಆ ಸಮಯಕ್ಕೆ ಅವ್ರು ಸೃಷ್ಟಿ ಮಾಡಿದ್ದೆಲ್ಲವೂ ನಾಶ ಆಗುತ್ತೆ ಒಂದು ರೀತಿಯಲ್ಲಿ. ಮತ್ತೆ ಮರುದಿನ ಅವರು ಮತ್ತೆ ಬ್ರಹ್ಮದೇವರು ಅವರ ಹಿಂದಿನ ದಿವಸದಲ್ಲಿ ಹೇಗಿತ್ತು ಹಾಗೆ ಸೃಷ್ಟಿ ಮಾಡ್ತಾರೆ. ಸೊ ಈ ಬ್ರಹ್ಮದೇವರು ಎಷ್ಟೋ ಸೃಷ್ಟಿ ಕಾರ್ಯಗಳು ಮಾಡ್ತಾ ಇದ್ದಾರೆ. ಸೊ ಆದರೆ ಪ್ರತಿ ದಿವಸದ ಬ್ರಹ್ಮ ಸೃಷ್ಟಿ ಒಂದು, ಅದರಲ್ಲಿ ಅವರು ಹೀಗೆ ಹೇಳ್ಬೋದು ನಾವು ಈ ರೀತಿ ಜೇಡ ಅದು ತನ್ನ ಶಕ್ತಿಯಿಂದ ಸೃಷ್ಟಿ ಮಾಡೋದು. ಸೊ ಆ ರೀತಿಯಲ್ಲಿ ಬ್ರಹ್ಮನು ಪ್ರತಿ ದಿವಸ ಸೃಷ್ಟಿ ಮಾಡ್ತಾರೆ, ಪ್ರತಿ ದಿವಸ ಅದರ ಅಂತ್ಯ ಆಗುತ್ತೆ. ಆದ್ರೆ ಕೊನೆಗೆ ಒಮ್ಮೆ ಬ್ರಹ್ಮದೇವರು ಕೂಡ ಅಂತ್ಯ ಆಗ್ತಾರೆ. ಸೊ ಅವರು ಕೂಡ ಮಹಾವಿಷ್ಣುವಿಗೆ ಒಳ ಹೋಗ್ಬಿಡ್ತಾರೆ. ಸೊ ಇಲ್ಲಿ ಹೇಳ್ತಾ ಇರೋದು ಈ ರೀತಿ ನಾವು ಇದು ಜಗತ್ತಿನಲ್ಲೂ ಕೂಡ ನಮಗೆ ನೋಡ್ಬೋದು ಈ ತರ. ಸೊ ಒಳ್ಳೆ ಉದಾಹರಣೆ ಕೊಡ್ತಾ ಇರೋದು. ಈಗ ಹೇಗೆ ಜೇಡನ ಒಂದು ಉದಾಹರಣೆ ಕೇಳಿದ್ವಿ, ಅದೇ ರೀತಿಯಲ್ಲಿ ಆಚಾರ್ಯರು ಇನ್ನೊಂದು ಉದಾಹರಣೆ ಸೂರ್ಯನ ಉದಾಹರಣೆ ಕೊಡ್ತಾ ಇದ್ದಾರೆ. ಸೊ ಸೂರ್ಯದಿಂದ ಎಷ್ಟು ಶಕ್ತಿ ಬರ್ತಾ ಇದೆ ಅವರಿಗೆ, ಸೌರಶಕ್ತಿ, ಸೋಲಾರ್ ಎನರ್ಜಿ ಎಷ್ಟು ಸಾವಿರ ಲಕ್ಷ ಕೋಟಿ ವರ್ಷಗಳಿಂದ ಬರ್ತಾ ಇದೆ. ಅದು ಇನ್ನ ಕಡಿಮೆ ಆದಾಗೆ ಇಲ್ಲ, ಅದಿನ್ನ ಆಗಲೇ ಇದ್ದಾಗಿದೆ. ಸೊ ಅಂದ್ರೆ ಇದು ಎಷ್ಟು ಅದರ ಶಕ್ತಿ ಭಗವಂತನ ಇಟ್ಟಿದ್ದಾನೆ. ಯಾವ್ದಾದ್ರು ನಾವು ಸೃಷ್ಟಿ ಮಾಡಿದ್ರೆ ನಾವು ಒಂದು ಎಲೆಕ್ಟ್ರಿಕಲ್ ಪವರ್ ಹೌಸ್ ಅದರಿಂದನೂ ಬರುತ್ತೆ, ಅದರಿಂದ ನಮ್ಗೆ ಬೆಳಕು ಬರುತ್ತೆ, ಅದರಿಂದ ನಾವು ಇದು ಬಿಸಿ ಇದು ಮಾಡ್ಕೊಡ್ತೇವೆ, ತಗೊಳ್ತೇವೆ, ಉತ್ಪತ್ತಿ ಆಗುತ್ತೆ ಆ ವಿದ್ಯುತ್ ಶಕ್ತಿಯಿಂದ. ಅದು ಆ ರೀತಿಯ ಒಂದು ಶಕ್ತಿಯೇ. ಆದ್ರೆ ಎಷ್ಟು ಸಮಯಕ್ಕೆ? ಸೊ ನಮ್ಮದು ಮುಗ್ದೋಗ್ಬಿಡುತ್ತೆ. ನಮ್ದು ಮಳೆ ಬರಲಿಲ್ಲ, ಇನ್ನೊಂದು ಬರಲಿಲ್ಲ ಅಂದ್ರೆ ಅವರು ಹೈಡ್ರೋ ಎಲೆಕ್ಟ್ರಿಕ್ ಇದು ಮುಗ್ದೋಯ್ತು. ಇಲ್ಲ ಅಂದ್ರೆ ಇನ್ನೊಂದು ಇದು ಕೋಲ್ ಇಲ್ಲ ಅಂದ್ರೆ ಅದರಿಂದ ಆಗೋದಿಲ್ಲ. ಸೊ ಇವರು ಯಾವ್ದಾದೋ ಕಂಡು ಹಿಡಿದು ಅದರಿಂದ ಒಂದು ಶಕ್ತಿಗಳನ್ನ ತಯಾರಿ ಮಾಡ್ತಾರೆ ವಿಜ್ಞಾನಿಗಳು, ಆದ್ರೆ ಮುಗ್ದೋಗ್ಬಿಡುತ್ತೆ. ಪೆಟ್ರೋಲ್ ಯಾವಾಗ ಮುಗ್ದೋಗುತ್ತೋ ಅಂತ ಹೇಳ್ತಾರೆ. ಸೊ ಪ್ರತಿಯೊಂದು ಹೀಗೆ ನಾವು ಕಂಡು ಹಿಡಿಯೋದು, ನಾವು ಉಪಯೋಗ ಮಾಡೋದು ಮುಗ್ದೋಗುತ್ತೆ. ಸೊ ಎನಿವೆ, ಆದ್ರೆ ಇಲ್ಲಿ ನೋಡ್ತಾ ಇರೋದು ಸೂರ್ಯ, ಇಲ್ಲಿ ಇದು ಒಂದು ಚಮತ್ಕಾರದ ಸೃಷ್ಟಿ. ಅಲ್ಲಿ ಶಕ್ತಿ ಮುಗಿಯೋದೇ ಇಲ್ವೇನೋ ಅನ್ಸುತ್ತೆ ನಮ್ಗೆ. ಸೂರ್ಯ ಬೇರಾವುದೇ ಕಾಯದಿಂದ ಪ್ರಕಾಶಿತನಾಗಬೇಕಿಲ್ಲ, ಬದಲಾಗಿ ಸೂರ್ಯನೇ ಉಳಿದೆಲ್ಲ ವಸ್ತುಗಳಿಗೆ ಪ್ರಕಾಶಿಸಲು ಸಹಾಯ ಮಾಡುತ್ತಾನೆ. ಆದ್ದರಿಂದಲೇ ಸೂರ್ಯನ ಎದುರು ಬೇರಾವ ಪ್ರಕಾಶಮಯ ವಸ್ತು ಪ್ರಧಾನವಲ್ಲ. ಆದರೆ ಇದು ಭೌತಿಕ ಜಗತ್ತಿನಲ್ಲಿ ಸೂರ್ಯನಿಗೂ ಕೂಡ ಯಾವಾಗ್ಲೂ ಇದೆ ಅಂತಲ್ಲ, ಅವರದ್ದು ಕೂಡ ಸಮಯ ಇದೆ, ಅವ್ರದ್ದು ಅದು ಕೂಡ ಅಂತ್ಯವಾಗುತ್ತೆ. ಆದರೆ ಭಗವಂತನ ಶಕ್ತಿ ಅನ್ನೋದು ಯಾವತ್ತೂ ಅಂತ್ಯವಾಗೋದಿಲ್ಲ, ಅದು ಅಪರಿಮಿತ ಅಚಿಂತ್ಯ ಶಕ್ತಿ ಅದು. ಸೊ ಇಲ್ಲಿ ನಾರದರು ಬೆರಗಾಗಿ ಆ ರೀತಿಯಲ್ಲಿ ಒಂದು ತುಂಬಾ ಚಮತ್ಕಾರವಾಗಿ ಬ್ರಹ್ಮದೇವರು ಸೃಷ್ಟಿ ಮಾಡ್ತಾ ಇರೋದಲ್ಲ. ಸೊ ತಮ್ಮ ಸ್ವಯಂ ಶಕ್ತಿಯಿಂದ ಎಲ್ಲ ಸೃಷ್ಟಿ ಕಾರ್ಯ ಮಾಡುತ್ತಿದ್ದೀರಾ ನೀವು, ಯಾರ ನೆರವಿಲ್ಲದೆ ಮಾಡ್ತಾ ಇದ್ದೀರಾ ನೀವು ಅಂತ ಆ ರೀತಿ ಕೇಳ್ತಾ ಇದ್ದಾರೆ. ಓಕೆ, ಇನ್ನೊಂದು ಓದೋಣ, ಇನ್ನೊಂದು ಶ್ಲೋಕ. ನಾಹಂ ವೇದ ಪರಂ ಹಸ್ಮಿನ್ ನಾಹಂ ವೇದ ಪರಂ ಹಸ್ಮಿನ್ ನಾಹಂ ವೇದ ಪರಂ ಹಸ್ಮಿನ್ ನಾಹಂ ವೇದ ಪರಂ ಹಸ್ಮಿನ್ ನಾ ಪರಂ ನಾ ಸಮಂ ವಿಭೋ ನಾ ಪರಂ ನಾ ಪರಂ ನ ಸಮಂ ವಿಭೋ ನಾಮರೂಪ ಗುಣೈರ್ಭಾವ್ಯಂ ನಾಮರೂಪ ಗುಣೈರ್ಭಾವ್ಯಂ ಸದಸತ್ ಕಿಂಚಿದನ್ಯತಃ ಕಿಂಚಿದನ್ಯತಃ
ಸುಲತ ನಾಯಕ್ ಮಾತಾಜಿ ನೀವು ಓದಿ ಶ್ಲೋಕ. ನಾಮರೂಪಗುಣೈರ್ಭಾವ್ಯಂ ತದಸತ್ಕಿಂಚಿದನ್ಯತಃ. ಸವಿತಾ ಮಾತಾಜಿ ನೀವು ಓದಿ, ಇಲ್ಲಾಂದ್ರೆ ಶ್ಲೋಕ. ಹರೇ ಕೃಷ್ಣ. ನಾಹಂ ವೇದ ಪರಂ ಹಸ್ಮಿನ್ ನಾ ಪರಂ ನ ಸಮಂ ವಿಭೋ ನಾಮರೂಪ ಗುಣೈರ್ಭಾವ್ಯಂ ತದ್ ಸತ್ಕಿಂಚಿದನ್ಯತಃ. ಹರೇ ಕೃಷ್ಣ ಪ್ರಭುಜಿ. ಧನೋತ್ಲ ಚಂದ್ರಕಲಾ ಓದಿ ಮಾತಾಜಿ. ನಾಹಂ ವೇದಂ ಪರಂ ಹಸ್ತಿನಾ ಪುರಂ ನ ಸಮಂ ವಿಭೋಃ ನಾಮರೂಪ ಗುಣೈರ್ಭಾವಂ ಸದತ್ಕಿಚ್ಚಿದನತ್ಯ. ಹರೇ ಕೃಷ್ಣ ಪ್ರಭುಜಿ. ಓಕೆ, ಸವಿತಾ ಮಾತಾಜಿ ನೀವು ಓದಿ. ಓದಿದ್ರಲ್ಲ, ನೀವು ಆಗ್ಲೇ ಓದ್ತೀರಿ. ಗೀತಾ ವೃಷಭೇಂದ್ರ ಮಾತಾಜಿ ನೀವು ಓದಿ. ಶ್ಲೋಕ ಓದಿ. ನಾಹಂ ವೇದ ಪರಂ ಅಸ್ಮಿನ್ನಾ ಪರಂ ನ ಸಮಂ ವಿಭೋ ನಾಮ ರೂಪ ಗುಣೈರ್ಭಾವ್ಯಂ ಸದಾ ಸತ್ಕಿಂಚಿದನ್ಯತಾ. ಹರೇ ಕೃಷ್ಣ ಪ್ರಭುಜಿ. ಹರೇ ಕೃಷ್ಣ. ಕುಮಾಲಿನಿ ಮಾತಾಜಿ ನೀವು ಓದ್ತೀರಾ ಶ್ಲೋಕ. ಹರೇ ಕೃಷ್ಣ ಪ್ರಭುಜಿ, ಓದ್ತೀನಿ ಪ್ರಭುಜಿ. ನಾಹಂ ವೇದ ಪರಂ ಹಸ್ಮಿ ನಾ ಪರಂ ನ ಸಮಂ ವಿಭೋ ನಾಮರೂಪ ಗುಣೈರ್ಭಾವ್ಯಂ ಧನ್ಯತಃ. ಹರೇ ಕೃಷ್ಣ ಪ್ರಭುಜಿ. ಹರೇ ಕೃಷ್ಣ. ವಿಮಲಾ ಗೋಪಾಲ್ ಕೃಷ್ಣ ಮಾತಾಜಿ ನೀವು ಓದ್ತೀರಾ ಶ್ಲೋಕ. ಓದ್ಬೇಕಾ ಪ್ರಭುಜಿ? ಓದಿ ಮಾತಾಜಿ. ನಾಮಂ ನಾ ಪರಂ ನ ಸಮಂ ವಿಭೋ ನಾಮರೂಪ ಗುಣೈರ್ಭಾವ್ಯಂ ಸದಸತ್ಕಿಂಚಿದನ್ಯತಃ. ಹರೇ ಕೃಷ್ಣ ಪ್ರಭುಜಿ. ಧನ್ಯವಾದಗಳು. ಸತ್ಯನಾರಾಯಣ ಪ್ರಭು ನೀವು ಶ್ಲೋಕ ಪದ ಪದಾರ್ಥ ಅನುವಾದ ಓದಿ. ನಾ ಕೂಡದು, ಅಹಂ ನಾನು, ವೇದ ತಿಳಿದಿದ್ದೇನೆ, ಪರಂ ಶ್ರೇಷ್ಠವಾದ, ಹಿ ಗೋಸ್ಕರ, ಅಸ್ಮಿನ್ ಈ ಜಗತ್ತಿನಲ್ಲಿ, ನಾ ಇಲ್ಲ, ಅಪರಂ ಕೀಳಾದ, ನಾ ಇಲ್ಲ, ಸಮಂ ಸಮಾನವಾದ, ವಿಭೋ ಮಹಾತ್ಮನೇ, ನಾಮ ಹೆಸರು, ರೂಪ ಲಕ್ಷಣಗಳು, ಗುಣೈಹಿ ಗುಣಗಳಿಂದ, ಭಾವ್ಯಂ ಸೃಷ್ಟಿಯಾದುದೆಲ್ಲವೂ, ಸತ್ ಶಾಶ್ವತವಾದ, ಅಸತ್ ತಾತ್ಕಾಲಿಕವಾದ, ಕಿಂಚತ್ ಅಥವಾ ಅದರಂತಿರುವ ಯಾವುದೊಂದರ, ಅನ್ಯತಃ ಬೇರೊಂದು ಮೂಲದಿಂದ. ಅನುವಾದ: ಶ್ರೇಷ್ಠವಾದ, ಕೀಳಾದ, ಸಮನಾದ, ಶಾಶ್ವತವಾದ ಅಥವಾ ಅಶಾಶ್ವತವಾದ ಯಾವ ವಸ್ತುವೇ ಆಗಲಿ, ಯಾವುದನ್ನು ನಾವು ಅದರ ಹೆಸರು ಮತ್ತು ಗುಣಲಕ್ಷಣಗಳಿಂದ ಅರ್ಥ ಮಾಡಿಕೊಳ್ಳಬಲ್ಲೆವೋ ಅಂತಹ ವಸ್ತುವು ಮಹಾತ್ಮನಾದ ನಿನ್ನ ಹೊರತು ಬೇರಾವ ಮೂಲದಿಂದಲೂ ಸೃಷ್ಟಿಯಾದುದಲ್ಲ. ಕಂಟಿನ್ಯೂ ಮಾಡಲ ಪ್ರಭುಜಿ, ಇಲ್ಲ ಬೇರೆ ಬರೋದ್ಲಿ ಪ್ರಭುಜಿ. ಎಸ್ ಪ್ರಭುಜಿ. ಹರೇ ಕೃಷ್ಣ. ಹರೇ ಕೃಷ್ಣ. ವೀಣಾ ಗೌಡ ಮಾತಾಜಿ ಭಾವಾರ್ಥ ಓದಿ. ಗುರುಜಿ, ಅದು ಸರಿಯಾಗಿ ಕಾಣಿಸ್ತಾ ಇಲ್ಲ ಗುರುಜಿ. ಅಭಿವ್ಯಕ್ತ ಜಗತ್ತು 80 ಲಕ್ಷ ಜೀವರಾಶಿಗಳ ವಿವಿಧ ಬಗೆಯ ಜೀವಿಗಳಿಂದ ತುಂಬಿದೆ. ಅವುಗಳಲ್ಲಿ ಕೆಲವು ಶ್ರೇಷ್ಠವಾದವು, ಇನ್ನು ಕೆಲವು ಉಳಿದವರಿಗಿಂತ ಅಧಮವಾದವು. ಮಾನವ ಸಮಾಜದಲ್ಲಿ ಮನುಷ್ಯನನ್ನು ಶ್ರೇಷ್ಠ ಜೀವಿ ಎಂದು ಪರಿಗಣಿಸಲಾಗಿದೆ. ಮಾನವರಲ್ಲೂ ಒಳ್ಳೆಯವರು, ಕೆಟ್ಟವರು, ಸಮಾನರು, ಹೀಗೆ ನಾನಾ ಪ್ರಕಾರಗಳಿವೆ. ಆದರೆ ಅವರಲ್ಲಿ ಎಲ್ಲರೂ ಅದೇನೋ ಗೊತ್ತಾಗ್ತಾ ಇಲ್ಲ ಗುರುಜಿ. ಚಂದ. ಆದರೆ ಅವರಲ್ಲಿ ಎಲ್ಲರೂ ತಂದೆಯಾದ ಬ್ರಹ್ಮನಿಂದಲೇ ಸೃಷ್ಟಿಯಾದವರು ಎಂದು ನಾರದ ಮುನಿಗಳು ಗ್ರಹಿಸಿದರು. ಆದ್ದರಿಂದಲೇ ನಾರದರು ಬ್ರಹ್ಮದೇವರಿಂದ ಅವನಲ್ಲದ ಬಗ್ಗೆ ತಿಳಿಯಲಿಚ್ಛಿಸಿದರು. ಇನ್ನು ಓದ್ಲಾ ಗುರುಜಿ? ಅಷ್ಟೇ ಮಾತಾಡಿ, ಆಯ್ತದೆ. ಥ್ಯಾಂಕ್ ಯು ಗುರುಜಿ. ಸೊ ಇಲ್ಲಿ ಹೇಳಿದಾಗೆ ಇದು ಆಗ್ಲೇ ಹಿಂದಿನ ಶ್ಲೋಕದಲ್ಲಿ ಸೂರ್ಯ ಶಕ್ತಿ ಬಗ್ಗೆ ಹೇಳ್ತಾರೆ. ಹಾಗೆ ಏನ್ ನೋಡಿದ್ರು ಅಷ್ಟೇ ಭಗವಂತನ ಜಗತ್ತಿನಲ್ಲಿ ಎಲ್ಲವೂ ಕೂಡ ಹಾಗೆ ಇದೆ. ಎಷ್ಟು ಪ್ರಮಾಣದಲ್ಲಿದೆ ಅಂದ್ರೆ ನೀರು ನಮ್ಗೆ ಎಷ್ಟು ಬೇಕು, ನೀರು ನಮ್ಗೆ ಪ್ರತಿ ದಿವಸ ನಮಗೆ 1-1.5 ಲೀಟರ್ ನೀರು ಕುಡಿತೀವಿ ನಾವು, 2 ಲೀಟರ್ ಅಷ್ಟು ಕುಡಿತೀವಿ. ಮತ್ತೆ ಅದನ್ನ ನಾವು ಕೊಡ್ತೇವೆ. ಅದನ್ನ ಎಲ್ಲ ನಮ್ಮ ಕಲ್ಮಶಗಳ, ದೇಹದ ಕಲ್ಮಶಗಳು ಅದ್ರಲ್ಲಿ ಸೇರಿ
ಅದನ್ನ ಹೊರಗೆ ಹಾಕ್ತೀವಿ. ಸೊ ಹೀಗೆ ಸರ್ವ ಜೀವಿಗಳು ಭಗವಂತನು ಈ ನೀರಿನ ಒಂದು ಚಕ್ರವನ್ನು ಮಾಡಿ ಒಂದು ಕಡಲು ಅಂತ ಒಂದು ಸೃಷ್ಟಿ ಮಾಡಿ ನಮಗೆ ಏನಾದರೂ ಒಂದು ಕೊರತೆ ಇದೆಯಾ ನೋಡಿದ್ರೆ ನಮ್ಮ ಭೂಲೋಕದಲ್ಲಿ ನಮಗೆ ಜೀವನ ಮಾಡಲಿಕ್ಕೆ ನಮಗೆಲ್ಲವೂ ಅವಶ್ಯಕತೆಗಳಿದೆ. ಎಷ್ಟು ನೀರು ಬೇಕು, ಎಷ್ಟು ಗಾಳಿ ಬೇಕು, ಎಷ್ಟು ಬಿಸಿಲು ಬೇಕು, ಪ್ರತಿಯೊಂದು ಏನು ಅವಶ್ಯಕತೆಗಳು ಅಗತ್ಯಗಳು ನಮಗಿದೆ ಭಗವಂತನು ನಮಗೆ ಬೇಕಾದಕ್ಕಿಂತ ತುಂಬಾ ಹೆಚ್ಚಾಗಿ ಕೊಟ್ಟಿದ್ದಾರೆ. ಯಾವುದಕ್ಕೂ ಕೂಡ ಕಡಿಮೆ ಇಲ್ಲ. ಓಂ ಪೂರ್ಣಮದಃ ಪೂರ್ಣಮಿದಂ ಪೂರ್ಣಾಹ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವ ಅವಶಿಷ್ಯತೆ. ಭಗವಂತನ ಸೃಷ್ಟಿಯಲ್ಲಿ ಪ್ರತಿಯೊಂದು ಕೂಡ ಪೂರ್ಣವಾದದ್ದು ಅಂತ ಹೇಳೋದು ಕೂಡ ಇದೆ. ಆದರೆ ಇದೆಲ್ಲವೂ ಬರ್ತಾ ಇರೋದು ಪರಮ ಪುರುಷನಿಂದ ಬರ್ತಾ ಇರೋದು. ಇದೆಲ್ಲವೂ ಆ ಪೂರ್ಣ ಶಕ್ತಿಗಳು ಆ ರೀತಿ ಕಾಣೋದು ನಮಗೆ ಅವನಿಂದ ಪೂರ್ಣವಾಗಿ ಅದು ಸೃಷ್ಟಿಯಾಗುತ್ತೆ. ಸೊ ಅವನು ಕಾರಣ ಇದ್ದಾನೆ, ಮೂಲ ಕಾರಣ ಅವನಿದ್ದಾನೆ. ಸೊ ಇಲ್ಲಿ ಬ್ರಹ್ಮದೇವರ ಬಗ್ಗೆ ಹೇಳ್ತಾ ಇರೋದು ನಾರದರು ಎಲ್ಲರೂ ಅವರ ಸೃಷ್ಟಿ ಒಂದೇ ತರ ಅದಿಲ್ಲ. ಕೆಲವು ಜೀವಿಗಳು ಶ್ರೇಷ್ಠವಾದ ಜೀವಿಗಳು, ದೇವತೆಗಳು ಶ್ರೇಷ್ಠವಾದ ಜೀವಿಗಳು ಅಂತ ಹೇಳ್ಬೋದು. ನೆಕ್ಸ್ಟ್ ಮನುಷ್ಯರೆಲ್ಲ ಸ್ವಲ್ಪ ಮಧ್ಯ ಮಟ್ಟದಲ್ಲಿ ನಾವು ಅಂತ ಹೇಳ್ಬೋದು. ಇದು ನಮ್ಮ ಕೆಳಗೆ ಎಷ್ಟೋ 80 ಲಕ್ಷ ಜೀವರಾಶಿಗಳಿವೆ. ಸೊ ಪ್ರಾಣಿಗಳು, ಪಕ್ಷಿಗಳು, ಜಲಚರಗಳು, ಗಿಡಗಳು, ಮರಗಳು. ಸೊ ಇದೆಲ್ಲವೂ ಕೂಡ ತುಂಬಾ ಒಂದು ಪ್ರಜ್ಞೆಯಲ್ಲಿ ಏನ್ ಹೇಳೋದು ಅಷ್ಟು ಅಧಮ ಅಂತ ಹೇಳ್ಬೋದು ನಾವು. ಯಾಕಂದ್ರೆ ಆ ಜನ್ಮದಲ್ಲಿ ಅವರಿಗೆ ಪ್ರಜ್ಞೆ ಬೆಳವಣಿಗೆ ಇಲ್ಲ. ಅವರ ಈ ಒಂದು ನಾನ್ಯಾರು, ಭಗವಂತನ್ಯಾರು, ಈ ಸೃಷ್ಟಿ ಯಾಕಿದೆ, ಇದಕ್ಕೆ ಅನ್ವೇಷಣೆ ಮಾಡ್ಲಿಕ್ಕೆ ಅವ್ರಿಗೆ ಶಕ್ತಿ ಇಲ್ಲ. ಆ ದೇಹದಲ್ಲಿ ತುಂಬಾ ರೇರು ಇರ್ಬೋದು, ಒಂದೊಂದು ಜೀವಿಗಳು ಒಂದೊಂದು ಸಲ ತೋರಿಸೋದಿರ್ಬೋದು. ಆದ್ರೆ ಸಾಧಾರಣವಾಗಿ 99.99% ಇದು ಅಸಾಧ್ಯವಾಗುತ್ತೆ. ಸೊ ಹಾಗಾಗಿ ಇಲ್ಲಿ ಹೇಳ್ತಾ ಇರೋದು ಬೇರೆ ಬೇರೆ ರೀತಿಯ ಜೀವಿಗಳು, ಶ್ರೇಷ್ಠವಾದ ಜೀವಿಗಳು, ಕೀಳಾದ ಜೀವಿಗಳು, ಸಮವಾದ, ಶಾಶ್ವತವಾದ ಅಥವಾ ಅಶಾಶ್ವತವಾದ. ಈ ಭೌತಿಕ ಜಗತ್ತಿನಲ್ಲಿ ಯಾವುದು ಶಾಶ್ವತ ಇಲ್ಲ ಅದು ನೋಡಿದ್ರೆ. ಆದರೂ ಶಾಶ್ವತ ಅಂದ್ರೆ ತುಂಬಾ ಒಂದು ರೀತಿಯಲ್ಲಿ ಇವಾಗ ದೇವತೆಗಳ ಅವರ ಜೀವನ ನೋಡಿದ್ರೆ ತುಂಬಾ ದೊಡ್ಡದು ಅಂತ ಹೇಳ್ಬೋದು. ಬ್ರಹ್ಮದೇವರ ಜೀವನ ತುಂಬಾ ದೊಡ್ಡದು ಅನ್ನೋದು. ಸೊ ಆ ರೀತಿಯಲ್ಲಿ ಒಂದು ನಮಗೆ ನೋಡಿದ್ರೆ ನಮ್ಮ ಲೆಕ್ಕಾಚಾರದಲ್ಲಿ 1 ಕೋಟಿ ವರ್ಷ ಅಂತ ಹೇಳಿದ್ರೆ ಅದು ಶಾಶ್ವತ ಜೀವನ ತರ ಅನ್ಸುತ್ತೆ ನಮ್ಗೆ. ಯಾಕಂದ್ರೆ ನಮ್ಮ ಜೀವನ 100 ವರ್ಷ. ಸೊ ನಮಗೆ ಲಕ್ಷ ವರ್ಷ, ಕೋಟಿ ವರ್ಷ ಅಂದ್ರೆ ಅದು ಮುಗಿಯೋದೇ ಇಲ್ವೇನೋ ಅನ್ಸುತ್ತೆ ನಮಗೆ. ಇಲ್ಲ, ಮುಗಿಯುತ್ತೆ, ಅದು ಮುಗಿಯುತ್ತೆ ಅದು. ಸೊ ಹಾಗಾಗಿ ಭೌತಿಕ ಜಗತ್ತಿನಲ್ಲಿ ಯಾವುದು ಶಾಶ್ವತ ಇಲ್ಲ, ಎಲ್ಲವೂ ಕೂಡ ಅಶಾಶ್ವತ. ಆದ್ರೆ ಈ ಶಕ್ತಿಗಳು ಹೇಳ್ಬೇಕಂದ್ರೆ ಇದು ಮತ್ತೆ ಬರ್ತಾ ಇರ್ತವೆ ಭೌತಿಕ ಜಗತ್ತಿನಲ್ಲಿ. ಲೋಕಗಳು, ಇದರ ಸೃಷ್ಟಿ, ಇದರ ನಾಶ. ಸೊ ಹಾಗಾಗಿ ಇದು ಅವ್ಯಕ್ತವಾಗುವ ಈ ಶಕ್ತಿಗಳು ಮತ್ತೆ ವ್ಯಕ್ತವಾಗ್ಬೋದು. ಆದ್ರೆ ಈ ಭೌತಿಕ ಶಕ್ತಿ ಅನ್ನೋದು ಇದೆ, ಇದು ಅಶಾಶ್ವತವಾದ ಶಕ್ತಿ ಅಂತ ಒಂದು ರೀತಿಯಲ್ಲಿ ಹೇಳಿದ್ರು. ಅದರ ಮೂಲವಾಗಿ ಅದು ಭಗವಂತನ ಶಕ್ತಿ ಆಗಿರೋದ್ರಿಂದ ಅದಿದೆ. ಮೆಟೀರಿಯಲ್ ಎನರ್ಜಿ ಅನ್ನೋದು ಭೌತಿಕ ಶಕ್ತಿ ಅನ್ನೋದು ಇದೆ. ಆದ್ರೆ ಅದು ಬದಲಾವಣೆಗಳು ಆಗ್ತಾ ಇರ್ತವೆ. ಅದು ಒಂದ್ಸಲ ವ್ಯಕ್ತವಾಗುತ್ತೆ, ಒಂದು ಪರ್ವತ, ಒಂದು ನದಿ, ಒಂದು ಮರ, ಒಂದು ಈ ರೀತಿಯ ದೇಹ, ಈ ರೀತಿಯ ಒಂದು ಲೋಕಗಳು ಹಾಗೆ ವ್ಯಕ್ತವಾಗುತ್ತೆ. ಇನ್ನೊಂದು ರೀತಿಯಲ್ಲಿ ಅದು ತನ್ನ ಮೂಲ ಸ್ವರೂಪದಲ್ಲಿ ಹೋಗ್ಬೋದು. ಸೊ ಹಾಗೆ ಇದು ಶಕ್ತಿಗಳಿದೆ. ಸೊ ಇಲ್ಲೇನಾದ್ರೂ ಏನು ನಾವು ಹೇಳ್ತಾರೆ, ಯಾವುದನ್ನು ನಾವು ಅದರ ಹೆಸರು ಮತ್ತು ಗುಣಲಕ್ಷಣಗಳಿಂದ ಅರ್ಥ ಮಾಡಿಕೊಳ್ಳಬಲ್ಲವು. ನಾಮರೂಪ ಗುಣೈರ್ಭಾವ್ಯಂ. ಸೊ ಪ್ರತಿಯೊಂದು ವಸ್ತುಗೆ, ಪ್ರತಿಯೊಂದು ಇದಕ್ಕೆ ಒಂದು ನಾಮ, ಒಂದು ಹೆಸರು ಕೊಡ್ತೇವೆ ನಾವು. ಅದಕ್ಕೆ ಆದ ಒಂದು ರೂಪ ಇರುತ್ತೆ, ಅದಕ್ಕೆ ಒಂದು ನಿರ್ದಿಷ್ಟ ಗುಣಗಳಿರ್ತವೆ. ಸೊ ಇದೆ ಅವ್ರು ಹೇಳ್ತಾ ಇದ್ದಾರೆ, ಯಾವುದಾದ್ರೂ ನಾವು ನೋಡಿದ್ರು ಈ ಜಗತ್ತಿನಲ್ಲಿ ಅದೆಲ್ಲವೂ ಮಹಾತ್ಮನಾದ ನಿನ್ನ ಹೊರತು ಬೇರಾವ ಮೂಲದಿಂದಲೂ ಸೃಷ್ಟಿಯಾದುದಲ್ಲ. ಸೊ ಹಾಗಾಗಿ ಅವ್ರಿಗೆ ಸ್ವಲ್ಪ ಒಂದು ರೀತಿಯ ಸ್ವಲ್ಪ ಚಿಕ್ಕ ಸಂಶಯ ಅಂತ ಹೇಳ್ಬೋದು, ಚಿಕ್ಕ ರೀತಿಯ. ಯಾರಿಗೆ ಕೃಷ್ಣ ಅರ್ಜುನನಿಗೆ ಬಂದ ರೀತಿಯ ಒಂದು ಮೋಹ, ಆ ರೀತಿಯಲ್ಲಿ ನಾರದ ಮುನಿಗಳು ಆ ಮೋಹದ ಹಾಗೆ ಬಂದು ಅವರು ಪ್ರಶ್ನೆ ಮಾಡ್ತಾ ಇದ್ದಾರೆ ಬ್ರಹ್ಮದೇವರಿಗೆ. ಸೊ ಈಗ ಬ್ರಹ್ಮದೇವರು ಇನ್ನೊಂದ್ 2-3 ಶ್ಲೋಕ ಇದೆ, ನಂತರ ಬ್ರಹ್ಮದೇವರು ಇದಕ್ಕೆ ಉತ್ತರಿಸ್ತಾರೆ. ಹೌದು, ನೀನ್ ಹೇಳೋದೆಲ್ಲ ಸರಿ. ಸೊ ಇದಕ್ಕೆಲ್ಲ ಸೃಷ್ಟಿ ಮಾಡ್ತಾ ಇರೋ ನಾನೇ ಕಾರಣಕರ್ತ, ನನ್ನಿಂದಲೇ ಇದೆಲ್ಲ ಸೃಷ್ಟಿ ಆಗ್ತಾ ಇರೋದು. ಈ ಲೋಕಗಳು, ಇದೆಲ್ಲ ಜೀವಿಗಳು, ಈ ರೀತಿಯ ಒಂದು ವೈವಿಧ್ಯಮಯ ಜಗತ್ತು, ಇದಕ್ಕೆ ಕಾರಣ ನಾನೇ. ಸೊ ವಿಜ್ಞಾನಿಗಳು ಅವರು ಬ್ರಹ್ಮದೇವರ ಹತ್ರನೂ ಹೋಗಿಲ್ಲ, ಇನ್ನು ಕೃಷ್ಣ ಹತ್ರ ಎಲ್ಲಿ ಹೋಗ್ತಾರೆ. ಅವರು ಇದು ಕಾರಣ ಅಂತ ಕಂಡುಹಿಡಿತಾ ಇರೋದೆಲ್ಲ ಇದ್ದಾರೆ ಅವರು. ಸೊ ದೇವತೆಗಳ ಕಾರಣ ಅಂತ ಗೊತ್ತಿಲ್ಲ ಇವತ್ತು ಆಧುನಿಕ ವಿಜ್ಞಾನಿಗಳಿಗೆ ಹೇಳ್ಬೇಕು. ಅಟ್ಲೀಸ್ಟ್ ನಾವು ವೇದ ಕಾಲದಲ್ಲಿ ಅಷ್ಟಾದ್ರೂ ಗೊತ್ತಿರ್ತಾ ಇತ್ತು, ಈ ದೇವತೆಗಳು ಕಾರಣರು. ಮಳೆ ಬರಬೇಕು ಅಂದ್ರೆ ಅದಕ್ಕೆ ಒಬ್ಬರು ಅಧಿಕಾರಿ ಇಂದ್ರದೇವರಿದ್ದಾರೆ. ಇನ್ನ ಬೇರೆ ಗಾಳಿ ಇದಕ್ಕೆಲ್ಲ ನಿಯಂತ್ರಿಸಲಿಕ್ಕೆ ಒಬ್ಬ ವಾಯುದೇವರಿದ್ದಾರೆ. ಅವರದೇ ಆದ ಒಂದು ವಿಳಾಸ ಇದೆ, ಅವರದೇ ಆದ ಒಂದು ಲೋಕ ಇದೆ.
ಅವ್ರಿಗೆ ಈ ರೀತಿಯಲ್ಲಿ ಅವ್ರಿಗೆ ತೃಪ್ತಿಪಡಿಸ್ಬೋದು, ಈ ರೀತಿಯಲ್ಲಿ ಅವ್ರನ್ನ ಆಹ್ವಾನಿಸ್ಬೋದು. ಈ ದೇವತಾ ಯಜ್ಞಗಳಲ್ಲೆಲ್ಲ ಮಾಡುವಾಗ ಈ ವ್ಯಕ್ತಿಗಳು ಬರ್ತಾ ಇದ್ರು, ಇನ್ವಿಟೇಷನ್ ಅವ್ರಿಗೆ ಆಹ್ವಾನ ಹೋಗ್ತಾ ಇತ್ತು, ನಂತರ ಅವರು ಅಲ್ಲಿಂದ ಬರ್ತಾ ಇದ್ರು. ಸೊ ಈ ಯುಧಿಷ್ಠಿರ ಮಹಾರಾಜರ ಕಾಲದವರೆಗೂ ಕೂಡ ಇದೆಲ್ಲ ನಡೀತಾ ಇತ್ತು. 5000 ವರ್ಷಗಳ ಕೆಳಗೆ ಈ ದೇವತೆಗಳು ಬರ್ತಾ ಇದ್ರು, ಈ ಯಜ್ಞಗಳ ಆಚರಣೆಗಳಲ್ಲಿ ಅವರು ಸ್ವಯಂ ಬಂದು ಅವರು ಭಾಗವಹಿಸ್ತಾ ಇದ್ರು. ಸೊ ಈ ರೀತಿ ಅವರು ಇದಕ್ಕೆಲ್ಲ ಕಾರಣ ಅಂತಂದ್ರೆ ಗೊತ್ತು ಅವ್ರಿಗೆ. ನಂದ ಮಹಾರಾಜರು ಕೂಡ ಇಂದ್ರ ಯಜ್ಞ ಮಾಡಬೇಕು ಅಂತ ಹೇಳ್ತಾರೆ. ಯಾಕಂದ್ರೆ ಮಳೆಗೆ ಕಾರಣ ಅವರು, ಇಂದ್ರದೇವರು, ಅವರ ಕಂಟ್ರೋಲ್ ಇದೆ ಅವರು. ಆದ್ರೆ ಆ ಸನ್ನಿವೇಶದಲ್ಲಿ ಕೃಷ್ಣನು ನೋಡಿದರು, ಇಂದ್ರನು ತರ ತುಂಬಾ ಒಂದು ಗರ್ವದಿಂದ ಅಹಂಕಾರದಿಂದ ತಾನೇ ದೇವೇಂದ್ರನಾಗಿ ಇದ್ದೇನೆ, ತನ್ನ ಒಂದು ಕೃಪೆಯಿಂದ, ತನ್ನ ಒಂದು ಕರುಣೆಯಿಂದ ಇಲ್ಲಿ ಮಳೆ ಬರೋದು, ಆ ರೀತಿ ಒಂದು ಗರ್ವ ಅಹಂಕಾರದಲ್ಲಿದ್ದಾರೆ. ಕೃಷ್ಣನನ್ನು ಗುರುತಿಸಿಲ್ಲ ಅವರು, ಅವರನ್ನು ಮರ್ತು ಹೋಗ್ಬಿಟ್ರು, ಆ ರೀತಿಯಲ್ಲಿ ಇದ್ರು. ಸೊ ಹಾಗೆ ಕೃಷ್ಣ ಇವರೊಂದು ಪಾಠ ಕಲಿಸ್ಬೇಕು ಅಂತಾಗ ಕೃಷ್ಣ ಹೇಳೋದು, ಮಾಡಬೇಡಿ, ಇಂದ್ರ ಯಜ್ಞ ಮಾಡಬೇಡಿ. ಅಲ್ಲಿ ಅವರ ಒಂದು ಸಂವಾದದಲ್ಲಿ ಕೃಷ್ಣ ಹೇಳೋದಿದೆ, ಇದೇ ರೀತಿ ನಾಸ್ತಿಕವಾದದ ಪ್ರಕಾರವಾಗಿ ಕೃಷ್ಣ ಹೇಳೋದು, ಇಲ್ಲ ಇಲ್ಲ ಇಲ್ಲ, ನಾವು ನಮ್ಮ ಕರ್ತವ್ಯಗಳು ಮಾಡ್ತಾ ಇದ್ದೇವೆ, ನಮ್ಮ ಕರ್ತವ್ಯಗಳ ಶ್ರಮದಿಂದ ನಮಗೆಲ್ಲವೂ ಕೂಡ ಸಿಗ್ತಾ ಇದೆ. ನಾವು ಕರ್ತವ್ಯ ನಾವು ತುಂಬಾ ವೈಶ್ಯರಾಗಿ ನಾವು ತುಂಬಾ ಕೃಷಿ ಪಡ್ತಾ ಇದ್ದೇವೆ, ತುಂಬಾ ತಪಸ್ಸೆಗಳು ಮಾಡ್ತಾ ಇದ್ದೇವೆ, ನಮ್ಮ ಗೋವುಗಳ ರಕ್ಷಣೆ ಮಾಡ್ತಾ ಇದ್ದೇವೆ. ನಾವು ಇದೆಲ್ಲ ಮಾಡೋದ್ರ ಫಲವಾಗಿ ನಮಗೆ ಈ ರೀತಿಯ ಒಂದು ಮಳೆ ಬರುತ್ತೆ, ಬೆಳೆ ಬರುತ್ತೆ, ಎಲ್ಲವೂ ಆಗ್ತಾ ಇದೆ, ನಮ್ಮ ಸಮೃದ್ಧಿ ಆಗ್ತಾ ಇದೆ. ಇದಕ್ಕೆ ಇನ್ಯಾರು ಇದು ಕರ್ಮ ಮೀಮಾಂಸಾ ಸಿದ್ಧಾಂತ ಅಂತ ಹೇಳ್ತಾರೆ. ಸೊ ಕೃಷ್ಣನು ಇದೇ ರೀತಿಯಲ್ಲಿ ತನ್ನ ತಂದೆಗೆ ಫಸ್ಟ್ ಹೇಳಿದ್ದು. ಅದು ನಂದ ಮಹಾರಾಜರು ಇಲ್ಲ ಇಲ್ಲ ಇಲ್ಲ, ಇದಕ್ಕೆಲ್ಲ ಕಾರಣರಿದ್ದಾರೆ, ಇಂದ್ರದೇವರಿದ್ದಾರೆ, ಅವರ ಒಂದು ಕರುಣೆಯಿಂದ ನಮ್ಗೆ ಬರ್ತಾ ಇರೋದು. ಸೊ ನಂತರ ಆದ್ರೂ ಕೃಷ್ಣನಿಗೆ ಒಪ್ಪಿಗೆ ಇಲ್ಲ. ಕೃಷ್ಣ ಹೇಳಿದ್ದು, ಇಲ್ಲ ಇಲ್ಲ ಇರ್ಬೋದು, ಆದ್ರೆ ಇಂದ್ರದೇವರು ಎಲ್ಲ ಕಡೆ ಮಳೆ ಸುರಿಸ್ತಾರೆ, ಕೇವಲ ಏನು ನಿಮ್ಮ ಬೃಂದಾವನದಲ್ಲಿ ಮಾತ್ರ ಮಳೆ ಸುರಿಸ್ತಾರ? ಅವರು ಬಂಡೆಗಲ್ಲ ಮೇಲೆ ಸುರಿಸ್ತಾರೆ, ಸಮುದ್ರದ ಮೇಲೆ ನೀರು ಸುರಿಸ್ತಾರೆ, ಅಲ್ಲಿ ಅಗತ್ಯನೇ ಇಲ್ಲ ಅಲ್ಲಿ ಮಳೆ ಬರೋದಕ್ಕೆ, ಆದ್ರೆ ಅಲ್ಲೆಲ್ಲ ಬರ್ತಾ ಇದೆ ಇವರು. ಸೊ ಹಾಗೆ ಅದು ಅಷ್ಟು ವ್ಯವಸ್ಥಿತವಾಗಿಲ್ಲ ಅವ್ರು ಮಾಡೋದ್ ಕೆಲಸ ಅವರು. ಸೊ ಅವ್ರಿಗೆ ಬೇಕಾಗಿಲ್ಲ. ನಮಗೆ ಮುಖ್ಯ ಅಂದ್ರೆ ಇಲ್ಲಿ ಹತ್ತಿರದಲ್ಲಿ ಗೋವರ್ಧನ ಗಿರಿ ಇದೆ, ಇದರ ಒಂದು ರಕ್ಷಣೆಯಿಂದ ನಾವು ಅಲ್ಲಿ ಬೆಳೆದ ಒಂದು ಗೋವುಗಳಿಗೆ ಬೇಕಾದ ಒಂದು ಇದು ಹುಲ್ಲು ಕಡ್ಡಿಗಳು, ಮತ್ತೆ ಅದರ ಒಂದು ಪ್ರಭಾವದಿಂದ ಒಂದು ಬೆಟ್ಟಗಳು ಪರ್ವತಗಳಿರೋದ್ರಿಂದ ಮೋಡಗಳು ಬಂದು ನಿಲ್ತಾವೋ, ಅಲ್ಲಿಂದ ಮಳೆ ಬರುತ್ತವೋ, ಇಲ್ಲ ನಂತರ ನದಿಗಳಾಗಿ ಹರಿಯೋದು, ಇಲ್ಲಾಂದ್ರೆ ಅವರು ಬೆಟ್ಟದ ಮೇಲೆ ಒಂದು ಐಸ್ ಒಂದು ಇದರ ರೀತಿಯಲ್ಲಿ ಅದು ಸ್ಟೋರೇಜ್ ಆಗಿರುತ್ತೋ ನೀರು. ಸೊ ನೀರು ನಮಗೆ ವರ್ಷವಿಡೀ ಬರ್ಬೇಕು ಅಂದ್ರೆ ಹೇಳ್ತಾರೆ, ಅದು ಎಲ್ಲೋ ಒಂದು ಮೇಲೆ ಎತ್ತರ ಬೆಟ್ಟದಲ್ಲಿ ಮೇಲೆ ಆಗಿರೋ ವಾತಾವರಣದಲ್ಲಿ ಇದೊಂದು ಐಸ್ ಆಗಿರುತ್ತೆ ಇದು. ಸೊ ನಂತರ ಬೇರೆ ಮಳೆಗಾಲ ಅಲ್ಲ, ಬೇಸಿಗೆಗಾಲದಲ್ಲಿ ಅದೆಲ್ಲವೂ ಕೂಡ ಮತ್ತೆ ಅದು ಇದಾಗಿ ಅದು ನದಿಯಾಗಿ ಹರಿದು ವರ್ಷವಿಡೀ ನದಿಗಳು ಬರ್ತವೆ ಬೆಟ್ಟದಿಂದ. ಸೊ ಈ ತರ ಎಲ್ಲ ಇದೆ ವ್ಯವಸ್ಥೆಗಳು. ಸೊ ಅವರು ಹಾಗಾಗಿ ನಮಗೆ ಗೋವರ್ಧನ ಗಿರಿ ತುಂಬಾ ಮುಖ್ಯವಾಗುತ್ತೆ. ಸೊ ನಾವು ಗೋವರ್ಧನ ಗಿರಿಯನ್ನು ಪೂಜೆ ಮಾಡಬೇಕು. ಗೋವರ್ಧನ ಗಿರಿಯನ್ನು, ಗೋವರ್ಧನ ಗಿರಿ ಕೃಷ್ಣನೇ ವಿಸ್ತರಣೆ ಆಗಿರೋದಂಥದ್ದು, ಬೃಂದಾವನ ಧಾಮವು ಕೂಡ ಕೃಷ್ಣನ ವಿಸ್ತರಣೆನೆ. ಅದೇ ರೀತಿಯಲ್ಲಿ ಆ ಗೋವರ್ಧನ ಗಿರಿ ಕೂಡ ಭಗವಂತನ ವಿಸ್ತರಣೆ, ಭಗವಂತನ ಶಕ್ತಿ ಭಗವಂತನ ಶಕ್ತಿ ಅಷ್ಟೇ ಅಲ್ಲ, ಭಗವಂತನೇ ಆ ರೀತಿಯಲ್ಲಿ ವ್ಯಕ್ತವಾಗಿರೋದು. ಸೊ ಕೃಷ್ಣನು, ಸೊ ಹೀಗೆ ಕೃಷ್ಣನು ಅದರ ಪೂಜೆ ಮಾಡೋಣ, ಅದರ ಒಂದು ಯಜ್ಞ ಮಾಡೋಣ. ಎಲ್ಲವೂ ಈ ಅಧಿಕಾರಿಯಾದ ಇಂದ್ರನಿಗೆ ಮಾಡೋದು ಬೇಕಾಗಿಲ್ಲ ಅಂತ ಹೇಳ್ತಾರೆ. ಸೊ ಈಗ ಮತ್ತೆ ನಂತರ ಕೃಷ್ಣನು ಆ ಇಂದ್ರದೇವರ ಒಂದು ಅಹಂಕಾರವನ್ನು ಕೆಳಗಿಳಿಸಿದ ಮೇಲೆ ಮತ್ತೆ ತನ್ನ ಲೀಲೆಗಳನ್ನ ಮುಂದುವರಿಸ್ತಾನೆ ಭಗವಂತನು. ಸೊ ನಾನೇನು ಹೇಳಿದ ಪಾಯಿಂಟ್ ಅಂದ್ರೆ, ಅಟ್ಲೀಸ್ಟ್ ಹಿಂದೆ ಜನರಿಗೆ ಇವರಾದ್ರೂ ಕಾರಣರಿದ್ದಾರೆ, ದೇವತೆಗಳಿದ್ದಾರೆ ಅಂತ ತಿಳಿತಾ ಇತ್ತು. ಆದ್ರೆ ಇವಾಗ ನಮಗೆ ಆಧುನಿಕ ಮನುಷ್ಯರಿಗೆ ನಮಗೆ ಅದು ಕೂಡ ಗೊತ್ತಿಲ್ಲ. ನಮಗೆ ಈ ತರ ದೇವತೆಗಳಿದ್ದಾರೆ, ಅವ್ರು ಹೇಗೆ ನಿಯಂತ್ರಿಸ್ತಿದ್ದಾರೆ, ಹೇಗೆ ಅವರು ಅಂತ. ಸೊ ಇಲ್ಲಿ ಹೇಳ್ತಾ ಇರೋ ಹಾಗೆ ನಾರದರು ಬ್ರಹ್ಮದೇವರೇ ಇದೆಲ್ಲ ಮಾಡ್ತಾ ಇರೋದು. ಈ ದೇವತೆಗಳು ಕೂಡ ಮೂಲವಾಗಿ ಆ ಶಕ್ತಿಯನ್ನು ಕೊಡ್ತಾ ಇರೋರು ಬ್ರಹ್ಮದೇವರು. ಸೊ ಈ ಬ್ರಹ್ಮದೇವರು ಆದ್ರೆ ಅವ್ರಿಗೆ ಅದು ಸಂಶಯ ಇದೆ ನಾರದರಿಗೆ, ಇಲ್ಲ ಇವರೇ ಮಾಡ್ತಾ ಇದ್ದಾರೆ ಅಂತಲ್ಲ, ಇವರ ಹಿಂದೆ ಇನ್ನೊಬ್ಬರು ಕೂಡ ಇರಬೇಕು. ಸೊ ಹಾಗೆ ಪ್ರಶ್ನೆ ಮಾಡ್ತಾ ಇದ್ದಾರೆ. ನೆಕ್ಸ್ಟ್ ಇದು 7, 8ನ 2 ಶ್ಲೋಕ ಇದೆ ಪ್ರಶ್ನೆಗಳು. ನಂತರ ಬ್ರಹ್ಮದೇವರ ಉತ್ತರ. ಹರೇ ಕೃಷ್ಣ. ಯಾರಿಗಾದ್ರೂ ಏನಾದ್ರೂ ಸೇರಿಸ್ಬೇಕು ಅಂದ್ರೆ ಏನಾದ್ರೂ ಪ್ರಶ್ನೆ ಇದ್ರೆ.
ಓಕೆ, ಸಾರಿ, ಎಲ್ಲರೂ ಮ್ಯೂಟ್ ಮಾಡಿಬಿಟ್ಟಿದ್ದೀನಿ ನಾನು, ಯಾರು ಏನು ಕೇಳಲಿಕ್ಕೆ ಆಗಲ್ಲ. ಓಕೆ, ಈಗ ನೋಡಿ. ಹರೇ ಕೃಷ್ಣ ಪ್ರಭುಜಿ. ಹರೇ ಕೃಷ್ಣ ಪ್ರಭುಜಿ. ಜಗನ್ನಾಥ ಯಾತ್ರೆ ಇದೆಯಲ್ಲ ಪ್ರಭುಜಿ, ಅದ್ರ ಬಗ್ಗೆ ಸ್ವಲ್ಪ ಏನಾದ್ರು ಹೇಳಿ ಪ್ರಭುಜಿ. ಬೃಂದಾವನ ಯಾತ್ರೆ ಬಗ್ಗೆ ಅಲ್ಲ, ಪುರಿ ಜಗನ್ನಾಥ್ ಯಾತ್ರೆ ಬಗ್ಗೆ ಪ್ರಭುಜಿ. ಪುರಿ ಜಗನ್ನಾಥ್ ಕ್ಷೇತ್ರದ ಬಗ್ಗೆ ಏನಾದ್ರು ಹೇಳಿ ಪ್ರಭುಜಿ. ಇವತ್ತು ಜಗನ್ನಾಥ್ ಪುರಿ ಯಾತ್ರೆ. ಹೌದು, ಜಗನ್ನಾಥ್ ಪುರಿ ನೋಡಿರ್ತೀರಾ ಎಲ್ಲರೂ? ನೋಡಿದ್ವಿ ಟಿವಿದಲ್ಲಿ ನೋಡಿದ್ವಿ. ನೋಡ್ತಾ ಇದ್ರಿ ಇವತ್ತು. ಸೂಪರ್ ಆಗಿ ಈ ರಥಯಾತ್ರೆ ಯಾಕೆ ಮಾಡ್ತಾರೆ, ಅದ್ರ ಮಹತ್ವ ತಿಳಿಸ್ಕೊಡಿ ಪ್ರಭುಜಿ. ಸೊ ಹರೇ ಕೃಷ್ಣ ಪ್ರಭುಜಿ, ಅದು ಜಗನ್ನಾಥ ಸ್ವಾಮಿನ ಕರ್ಕೊಂಡ್ ಬರುವಾಗ ಅದು ಹಿಡಿಯಕ್ಕಾಗದೆ ಹಿಂಗೆ ಆಡುತ್ತಲ್ಲ, ಅದು ಭಗವಂತನೇ ಆತರ ಆಡುತ್ತ ಮುಂದೆ ಮುಂದೆ ಹಿಂಗೆ 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 ತಳ್ಳಾಡ್ತಾರಲ್ಲ. ಅಲ್ಲ, ಇದು ಅದು ತುಂಬಾ ಭಾರ, ಎಷ್ಟು ಹೇಗಾಯ್ತು ಕರ್ಕೊಂಡ್ ಬರೋದು ಭಗವಂತನ ಅಲ್ಲಿಂದ. ಇವತ್ತು ಎಷ್ಟೋ ಜನ ತುಂಬಾ ಅವರು ಏನ್ ಹೇಳ್ತಾರೆ, ಅವ್ರಿಗೆ ಅವ್ರ ಹೆಸರಿದೆ, ಅವರ ದೈತರ ಏನೋ ಹೇಳ್ತಾರೆ, ಅವ್ರು ಅಷ್ಟು ಬಲಶಾಲಿಗಳು, ಅವ್ರ ಸೇವಕರು, ಜಗನ್ನಾಥನ ಸೇವಕರು. ಸೊ ಜಗನ್ನಾಥನ ಲೀಲೆ, ಜಗನ್ನಾಥನ ಕೃಷ್ಣ ರೂಪ, ಜಗನ್ನಾಥ ಕೃಷ್ಣನೇ. ಅದು ಸಂಕ್ಷಿಪ್ತವಾಗಿ ಹೇಳ್ಬೇಕು ಅಂದ್ರೆ ಗೊತ್ತಿರುತ್ತೆ ಬಹಳ ಜನಕ್ಕೆ, ನಿಮ್ಗೆ ಅವ್ರು ಸಂಕ್ಷಿಪ್ತವಾಗಿ ಹೇಳ್ಬೇಕು ಅಂದ್ರೆ ಹೇಳೋದು, ಈ ರೂಪವನ್ನು ಭಗವಂತನು ವ್ಯಕ್ತಪಡಿಸಿದ್ದು ವೃಂದಾವನದಲ್ಲಿದ್ದಾಗ, ವೃಂದಾವನ ದ್ವಾರಕೆಯಲ್ಲಿದ್ದಾಗ. ಒಮ್ಮೆ ಕೃಷ್ಣನು ತನ್ನ ಈ ವೃಂದಾವನ ಲೀಲೆಗಳನ್ನು ಭಗವಂತನು ತನ್ನ ನಿದ್ದೆಯಲ್ಲಿ ಅದನ್ನ ಸ್ಮರಿಸುತ್ತಾ ಕೃಷ್ಣನು ತನ್ಮಯನಾಗಿದ್ದಾಗ ರುಕ್ಮಿಣಿ ದೇವಿ ಕೇಳ್ತಾರೆ ಅಂತ ಹೇಳ್ತಾರೆ ಅದ್ರ ಬಗ್ಗೆ. ಆ ನಿದ್ದೆಯಲ್ಲಿ ಕೃಷ್ಣನು ಇನ್ಯಾರು ನೆನಪು ಮಾಡ್ಕೊಳ್ತಾನೆ, ಯಾರು ಇವರೆಲ್ಲ? ಯಾಕಂದ್ರೆ ರುಕ್ಮಿಣಿ ಗೊತ್ತು ರುಕ್ಮಿಣಿ ದೇವಿಗೆ, ಬಟ್ ಇನ್ನ ಹೆಚ್ಚು ತಿಳಿಬೇಕು ಅನ್ನೋದ್ ರೀತಿಯಲ್ಲಿ ಅವರು ತಾಯಿ ರೋಹಿಣಿಗೆ ಕೇಳ್ತಾರೆ. ರೋಹಿಣಿ ಒಬ್ಬರೇ, ಅವರು ವೃಂದಾವನದಲ್ಲೂ ಇದ್ದಾರೆ, ದ್ವಾರಕೆಯಲ್ಲೂ ಇದ್ದಾರೆ. ಸೊ ಹಾಗೆ ಅವರು ಎಲ್ಲರಿಗೂ ಈ ಬೃಂದಾವನ ಲೀಲೆಯನ್ನು ವಿವರಿಸಲಿಕ್ಕೆ ಆರಂಭ ಮಾಡ್ತಾರೆ. ಎಲ್ಲಿ? ದ್ವಾರಕೆಯಲ್ಲಿ. ಆಗ ಎಲ್ಲ ಕೃಷ್ಣ ರಾಣಿಯರು, ಕೃಷ್ಣ ತಾಯಂದಿರು ಎಲ್ಲರೂ ಕೂಡ ಒಂದು ಕೊಠಡಿಯಲ್ಲಿ ಎಲ್ಲರೂ ರೂಮ್ ಲಾಕ್ ಮಾಡಿ ಅವ್ರು ಇವ್ರಿಗೆ ಹೇಳ್ತಾರೆ, ಯಾರಿಗೆ? ಸುಭದ್ರೆಗೆ ಹೇಳ್ತಾರೆ, ನೀವು ಯಾರಿಗೂ ಒಳಗ್ ಬಿಡಬಾರ್ದು, ನೀವು ಒಳಗೆ ಯಾರು ಬರಬಾರ್ದು, ನಾವು ತುಂಬಾ ಇಂಪಾರ್ಟೆಂಟ್ ಡಿಸ್ಕಷನ್, ಚರ್ಚೆ ನಡೀತಾ ಇದೆ, ಯಾರನ್ನೂ ಒಳಗೆ ಅಲೋ ಇಲ್ಲ. ಸೊ ಹಾಗೆ ಸುಭದ್ರ ಕೃಷ್ಣನ ತಂಗಿ, ಅವ್ರು ವೆಯ್ಟ್ ಮಾಡಿ ಕಾಯ್ತಾ ಇದ್ದಾರೆ. ಒಳಗೆ ಕೃಷ್ಣನ ಈ ಬಾಲ್ಯಲೀಲೆ ಬಗ್ಗೆ ಇವರು ರೋಹಿಣಿ ಹೇಳ್ತಾ ಇದ್ದಾರೆ. ಸೊ ನಂತರ ಹೊರಗೆ ಫಸ್ಟ್ ಬಲರಾಮರು ಬರ್ತಾರೆ ಅನ್ಸುತ್ತೆ, ನಂತರ ಕೃಷ್ಣನು ಬರ್ತಾರೆ. ಸೊ ಯಾರು ಕೂಡ ಒಳಗ್ ಬಿಡೋದಿಲ್ಲ. ಸೊ ಇವ್ರು 3 ಜನನು ಅಲ್ಲೇ ನಿಂತು ಬಾಗಿಲಿನಿಂದಾನೆ ಅಲ್ಲಿ ಈ ಕೃಷ್ಣನ ಬಗ್ಗೆನೆ ಕೃಷ್ಣ, ಬಲರಾಮ, ರುಕ್ಮಿಣಿ 3 ಜನ ಕೇಳ್ತಾ ಇದ್ದಾರೆ. ತಾಯಿ ರೋಹಿಣಿ ಏನ್ ಹೇಳ್ತಾ ಇದ್ದಾರೆ ಅಲ್ಲಿ. ಸೊ ಆ ಕೇಳುವ ಇದು ಎಷ್ಟು ಅವ್ರ ಆನಂದ ಒಂದು ಆಗುತ್ತೆ ಅಂದ್ರೆ, ಭಗವಂತನಿಗೂ ಮತ್ತೆ ಬಲರಾಮನಿಗೆ, ಯಾರ ಸುಭದ್ರೆಗೆ ಅವರ ದೇಹ ಈ ತರ ಬದಲಾಗುತ್ತೆ. ಭಗವಂತನ ದೇಹ ಆಧ್ಯಾತ್ಮಿಕ ದೇಹ, ಅದು ಭೌತಿಕ ದೇಹ ಅಲ್ಲ. ಸೊ ಕೃಷ್ಣನ ನೀವು ಹೇಗೆ ಜಗನ್ನಾಥನ ರೂಪ ಇದೆ, ಅವನ ಕಣ್ಣು ಇಷ್ಟು ದೊಡ್ಡದು, ತಲೆ ಇಷ್ಟು ದೊಡ್ಡದಾಗಿ, ಕೈಗಳೆಲ್ಲ ತನ್ನ ಒಳಗೋಗಿ, ಕಾಲುಗಳು ಒಳಗೋಗಿ, ಸೊ ಈ ರೀತಿಯ ಒಂದು ರೂಪ ವ್ಯಕ್ತವಾಗುತ್ತೆ. ಅದನ್ನು ಹೇಳ್ತಾರೆ ನಾರದರಲ್ಲಿ ಬಂದು ನೋಡ್ತಾರೆ. ಸೊ ನಾರದರ ಸಮಯಕ್ಕೆ ಅವ್ರು ಕೂಡ ಅಲ್ಲಿ ಬಂದು ನೋಡಿ ಭಗವಂತನಿಗೆ ಪ್ರಾರ್ಥನೆ ಮಾಡೋದು. ಸೊ ನಿಮ್ಮ ಈ ದಿವ್ಯ ರೂಪ, ಇಷ್ಟೊಂದು ಆಕರ್ಷಿತ ರೂಪ, ಇದನ್ನು ನೀವು ದಯವಿಟ್ಟು ವ್ಯಕ್ತಪಡಿಸ್ಬೇಕಿದು. ಇದು ಎಲ್ಲರಿಗೂ ಇದನ್ನ ಒಂದು ಇಲ್ಲಿ ಕೃಷ್ಣ ರೂಪದಲ್ಲಿ ಕೃಷ್ಣ ದ್ವಿಭುಜ ಮುರಳೀಧರ, ಕೃಷ್ಣ ಕೊಳಲ್ಲಿ ಇಟ್ಕೊಂಡು ಇನ್ನೊಂದು ರೀತಿಯಲ್ಲಿ ಕೃಷ್ಣನ ಒಂದು ವಿವರಣೆ ಇದೆ. ಆದ್ರೆ ಈ ರೂಪ ಜಗನ್ನಾಥನ ರೂಪದಲ್ಲಿ ಅದು ಅವ್ರು ನೋಡಿದ್ದು ಈ ರೀತಿ ನೀನು ಅನುಗ್ರಹಿಸ್ಬೇಕು ಅಂತ, ಅದು ಮೂಲ ಕಾರಣ ಅಂತ ಹೇಳ್ತಾರೆ. ಸೊ ನಂತರ ಬೇರೆ ಇದು ಕೂಡ ಇದೆ, ಲೀಲೆಗಳಿದೆ. ಅದರ ಮೂಲಕ ಒಬ್ಬರು ಇಂದ್ರದ್ಯುಮ್ನ ಮಹಾರಾಜರು ಅವರ ಒಂದು ಭಕ್ತಿಗೆ ಭಗವಂತನ ಪ್ರಸನ್ನಗೊಂಡು ಈ ರೀತಿಯಲ್ಲಿ ಅವರ ಕೆತ್ತನೆಯಲ್ಲಿ ಈ ರೀತಿ ಮೂರ್ತಿ ಸೃಷ್ಟಿಯಾಗುತ್ತೆ. ಇಲ್ಲಾಂದ್ರೆ ಮೂಲವಾಗಿ ಈ ರೂಪ ಕೃಷ್ಣನು ವ್ಯಕ್ತಪಡಿಸೋದು, ಜಗನ್ನಾಥನ ರೂಪದಲ್ಲಿ ಬೃಂದಾವನದಲ್ಲಿ ಈ ರೂಪವನ್ನು ವ್ಯಕ್ತಪಡಿಸೋದು ಅಂತ ಹೇಳ್ತಾರೆ. ಸೊ ನಂತರ ಈ ರಥಯಾತ್ರೆ ಅನ್ನೋದು ಇನ್ನೊಂದು ಕಾರಣ ಅಂದ್ರೆ, ರಥಯಾತ್ರೆ ಜಗನ್ನಾಥ ದೇವಸ್ಥಾನದಿಂದ ಗುಂಡಿಚ ದೇವಸ್ಥಾನ. ಸೊ ಗುಂಡಿಚ ದೇವಸ್ಥಾನ ಅಂದ್ರೆ ಬೃಂದಾವನದ ಸೂಚಿಸುತ್ತೆ. ಜಗನ್ನಾಥನ ಪುರಿಯ ಮುಖ್ಯ ದೇವಸ್ಥಾನ ಅದು ದ್ವಾರಕೆಯನ್ನು ಸೂಚಿಸುತ್ತೆ. ದ್ವಾರಕೆ ಅಲ್ಲ, ಕುರುಕ್ಷೇತ್ರ. ಸೊ ಮತ್ತೊಮ್ಮೆ ಭಗವಂತನು ಎಲ್ಲ ತನ್ನ ಸಂಗಡಿಗರು, ತನ್ನ ರಾಣಿಯರು, ತಂದೆ ವಾಸುದೇವ ಎಲ್ಲರೂ ಇರ್ತಾರೆ, ಎಲ್ಲರನ್ನೂ ಕರ್ಕೊಂಡು ಕುರುಕ್ಷೇತ್ರಕ್ಕೆ ಬಂದಿರ್ತಾರೆ. ಈ ದ್ವಾರಕೆ ಇರೋದು ಇಲ್ಲಿ ಗುಜರಾತ್ ಹತ್ರ, ಕುರುಕ್ಷೇತ್ರ ಇರೋದು ಅಲ್ಲಿ ಉತ್ತರದಲ್ಲಿ, ಅದು ಹಸ್ತಿನಾಪುರ, ಡೆಲ್ಲಿ ಹತ್ರ.
ಸೊ ಅಲ್ಲಿ ಹತ್ತಿರದಲ್ಲಿದ್ದಾಗ ಇವರು ಕೂಡ ಬರ್ತಾರೆ, ವೃಂದಾವನವಾಸಿಗಳು ಕೂಡ ಬಂದಿರ್ತಾರೆ. ಸೊ ಆಗ ಅವ್ರು ನೋಡ್ತಾರೆ ಕೃಷ್ಣ ಈಗ ಒಂದು ರಾಜನಾಗಿ, ಮಹಾರಾಜನಾಗಿ, ರಾಜ್ಕುಮಾರ, ಸೊ ಈ ವೇಷದಲ್ಲಿದ್ದಾರೆ. ಆದ್ರೆ ಕೃಷ್ಣ ವೃಂದಾವನದಲ್ಲಿ ಕೃಷ್ಣ ವೇಷ ಬೇರೆ, ಕೃಷ್ಣ ಗೋಪಾಲನಾಗಿ ಕೃಷ್ಣ ವೇಷ. ಸೊ ಅಲ್ಲಿ ರಾಧಾರಾಣಿ ಎಲ್ಲ ಗೋಪಿಕೆಯರೆಲ್ಲ ಕೂಡ ಬರ್ತಾರೆ. ಸೊ ನಂತರ ಅವರು ಕೃಷ್ಣನಿಗೆ ಪ್ರಾರ್ಥನೆ ಮಾಡೋದು, ದಯವಿಟ್ಟು ನೀವು ವೃಂದಾವನಕ್ಕೆ ಬನ್ನಿ ಅಂತ. ಸೊ ಮತ್ತೆ ಕೃಷ್ಣನು ಕುರುಕ್ಷೇತ್ರದಿಂದ ಅವರ ಹತ್ತಿರ ವೃಂದಾವನಕ್ಕೆ ಬರೋ ಒಂದು ಸನ್ನಿವೇಶ ಇದೆ. ಸೊ ಹಾಗಾಗಿ ಈ ರಥಯಾತ್ರೆ ಆ ಸನ್ನಿವೇಶನ ಸೂಚನೆ ಮಾಡುತ್ತೆ. ಇಲ್ಲಿ ಜಗನ್ನಾಥನು ಅಂದ್ರೆ ಕೃಷ್ಣನು ದ್ವಾರಕೆ ಅಲ್ಲ ಸಾರಿ, ಇದರಲ್ಲಿ ಕುರುಕ್ಷೇತ್ರದಲ್ಲಿ ಇರೋದು ರಾಜನಾಗಿ. ಅಲ್ಲಿಂದ ಮತ್ತೆ ಗುಂಡಿಚ ದೇವಸ್ಥಾನ, ಅದು ಆ ರಥ ಬೀದಿಯಲ್ಲಿ ಕೊನೆಯಲ್ಲಿ ಬರೋದು, ವೃಂದಾವನಕ್ಕೆ ಭಗವಂತನು ಬರ್ತಾ ಇರೋದು. ಸೊ ಆ ಒಂದು ದಾರಿಯಲ್ಲಿ ಜಗನ್ನಾಥ, ಬಲದೇವ, ಸುಭದ್ರ, ಸೊ 3 ರಥದಲ್ಲಿ ಅವ್ರು ಬರುವಂಥದ್ದು. ಸೊ ಇದು ರಥಯಾತ್ರದ ಇನ್ನೊಂದು ಮುಖ್ಯ ಅದರ ಒಂದು ಸೂಚನೆ. ಅಲ್ಲಿ ಇನ್ನು ಚೈತನ್ಯ ಮಹಾಪ್ರಭು ಅವತರಿಸಿದಾಗ ಕೂಡ ಇದರ ತುಂಬಾ ಒಂದು ಲೀಲೆಗಳಿದೆ. ಚೈತನ್ಯ ಮಹಾಪ್ರಭು ರಾಧಾರಾಣಿ ಅವರ ಭಾವದಲ್ಲಿ, ಜಗನ್ನಾಥ ಕೃಷ್ಣ ಭಾವದಲ್ಲಿ ಈ ರಥಯಾತ್ರೆಯ ಒಂದು ಇದಿದೆ, ವಿವರಣೆಗಳಿವೆ. ಎಸ್, ಹರೇ ಕೃಷ್ಣ ಪ್ರಭುಜಿ, ಒಂದು ಡೌಟ್ ಹೋಗ್ತಾ ಇದ್ದೀವಿ ಇವಾಗ ಜಗನ್ನಾಥ್ಪುರಿ. ಯಾರು ಬರ್ತಿರೋ ನಮ್ಮ ಜೊತೆ ಬರ್ಬೋದು. ಅಕ್ಟೋಬರ್ 10ರಿಂದ 15 ಅನ್ಸುತ್ತೆ, ಎಕ್ಸಾಕ್ಟ್ ಡೇಟ್ ಇನ್ನ ಹೇಳ್ತೇವೆ. ಮೊದಲ ವಾರದಲ್ಲೇ ಇರುತ್ತೆ ಮೋಸ್ಟ್ಲಿ, ಈ ಕಾರ್ತಿಕ ಮಾಸದ ಮೊದಲ ವಾರದಲ್ಲೇ, ಅಕ್ಟೋಬರ್ 10 ಅರೌಂಡ್ ಆ ಟೈಮ್ನಿಂದ 13, 14 ಆ ತರ. ಈ ಸಲ ಬೇಗನೆ ಹೋಗ್ತಾ ಇದ್ದೇವೆ, ಈ ಸಲ ಅಕ್ಟೋಬರ್ 2nd ವೀಕ್ ಅಲ್ಲಿ. ಪ್ರಭುಜಿ, ಸುಭದ್ರ ಮಾತಾಜಿದು ಚಿಕ್ಕಂದಿನಿಂದ ಏನ್ ಕತೆ ಇಲ್ವಲ್ಲ ಪ್ರಭುಜಿ? ಅವ್ರು ವೃಂದಾವನದಲ್ಲಿ ಹುಟ್ಟಿಲ್ಲ, ಅವ್ರು ಮತ್ತೆ ಅವರ ಜನನ ನಂತರ ಅವರು ಕೃಷ್ಣ ಕೃಷ್ಣ ತಂದೆ ವಸುದೇವರಿಗೆ ಎಷ್ಟೋ ರಾಣಿಯರು, ಹೆಂಡತಿಯರು. ಸೊ ಅವರು ಇನ್ನೊಂದು ರಾಣಿಯ ಮಗಳು, ದೇವಕಿ ಇವರು ಬರೋದೆ. ಆಕ್ಚುಲಿ ತುಂಬಾ ಜನ ಅದರಲ್ಲಿ ದೇವಕಿಯವರ ತಂಗಿಯರೇ ಅನ್ಸುತ್ತೆ. 8 ಜನ ಅವ್ರನ್ನೇ ಒಟ್ಟಿಗೆ ಮದುವೆ ಆಗ್ತಾರೆ, ದೇವಕಿ ಮತ್ತೆ ಅವರ ತಂಗಿಯರು. ಮತ್ತೆ ಕೆಲವು ಜನ ಇರುವ ರೋಹಿಣಿ, ಇವರೆಲ್ಲರೂ ಬೇರೆಯವರು ಕೂಡ ಇದ್ದಾರೆ. ಅವರು ಬಲರಾಮ ಇದ್ದಾರೆ. ಸರಿ ಸರಿ ಸರಿ. ಆಮೇಲೆ ಸುಭದ್ರ ಅಂದ್ರೆ ಅವರು ಕೃಷ್ಣನ ಯೋಗಮಾಯ ಶಕ್ತಿ, ಯೋಗಮಾಯ. ಸರಿ ಸರಿ. ಅದಕ್ಕೆ ಚಿಕ್ಕಂದಿಂದ ಏನ್ ಕತೆ ಇಲ್ಲ, ದೊಡ್ಡವರಾದ್ಮೇಲೆ ಕತೆ ಬರೋದು. ಸುಭದ್ರ ಮಾತಾಜಿದು. ಸುಭದ್ರ, ಹೌದು. ಆಮೇಲೆ ವೃಂದಾವನದಲ್ಲಿಲ್ಲ, ಅವ್ರು ದ್ವಾರಕೆಯಿಂದಾನೆ ಅನ್ಸುತ್ತೆ. ದ್ವಾರಕೆಯಿಂದಾನೆ ಕೂಡ ಕೇಳೋದಿಲ್ಲ ಅವ್ರದ್ದು, ದ್ವಾರಕೆಯಲ್ಲಿ. ಹರೇ ಕೃಷ್ಣ ಪ್ರಭುಜಿ, ಸುಭದ್ರನೇ ಯೋಗಮಾಯ ರೂಪದ ಅಂಶ, ಸುಭದ್ರನ ಪ್ರಭುಜಿ. ಯೋಗಮಾಯ ಮತ್ತೆ ಯೋಗಮಾಯ ಸ್ವರೂಪ, ಯೋಗಮಾಯ ಎಷ್ಟೋ ಸ್ವರೂಪಗಳಿವೆ. ಸೊ ಆ ರೀತಿಯಲ್ಲಿ ಒಂದು ಸ್ವರೂಪ ಸುಭದ್ರ ಅಂತ ಹೇಳಿ. ಹರೇ ಕೃಷ್ಣ ಪ್ರಭುಜಿ, ಧನ್ಯವಾದಗಳು. ಕೃಷ್ಣ ಕೊಳಲುತ್ತಾ ಇದ್ದಾಗ ಕಾಲು ಯಾಕೆ ಪ್ರಭುಜಿ ಕ್ರಾಸ್ ಆಗಿ ಇಟ್ಕೊಂಡಿರ್ತಾರೆ? ಏನಾದ್ರು ಅದ್ರದ್ದು ಚಿಹ್ನೆನ ಕತೆ ಏನಾದ್ರು ಇದೆಯಾ ಅಂತ ಅಷ್ಟೇ. ಸೊ ಅದು ಕೃಷ್ಣ ಆನಂದದಲ್ಲಿ ಇವಾಗ ನೇರ ನಿಂತ್ಕೊಂಡ್ರೆ ಕಾಲು ನೋವುತ್ತೆ ಅಂತ ಹೇಳ್ಬೋದೇನೋ, ಇಲ್ಲ ಹೀಗೆ ತ್ರಿಭಂಗ. ಕೃಷ್ಣ ಕೂಡ ದೇಹ ಕೂಡ ಹೇಳೋ ತ್ರಿಭಂಗ, 3 ಕಡೆ ಅದು ಇದೆ. ಅಲ್ಲ, ಕಾಲು ಹಿಂಗೆ ಕ್ರಾಸ್ ಆಗಿ ಇಟ್ಕೊಳ್ತಾರಲ್ಲ, ಒಂದು ಪಕ್ಕದಲ್ಲಿ ಒಂದು ಹಂಗೇನ, ಅದಕ್ಕೆ ಕೇಳಿದ ಅಷ್ಟೇ. ಏನಾದ್ರೂ ಅದ್ರ ಕತೆ ಇದೆಯಾ ಏನು ಅಂತ. ಒಂದು ಕೃಷ್ಣನ ರೂಪದಲ್ಲಿ ಕೃಷ್ಣ ಆನಂದವಾಗಿ, ಕೃಷ್ಣ ಏನೋ ಒಂದು ರೆಸ್ಪಾನ್ಸಿಬಿಲಿಟಿ ಇಲ್ಲ. ಒಂದು ಸ್ಟೋರಿ ತರ ಹೇಳ್ತಾರೆ. ಸ್ಟೋರಿ ಅಂದ್ರೆ ಒಂದು ಆಗೋ ನಿಜವಾದ ಸಂಗತಿ. ಯಾರೋ ಒಬ್ರು ಬರ್ತಾರಂತೆ, ಎಷ್ಟೋ ದೇವಸ್ಥಾನಗಳು ನೋಡ್ತಾರಂತೆ. ದೇವಸ್ಥಾನಗಳಲ್ಲಿ ಎಷ್ಟೋ ದೇವತೆಗಳ ದೇವಸ್ಥಾನ ಮುಖ್ಯವಾಗಿ. ಅವ್ರು ನೋಡೋದು ಎಲ್ಲರೂ ಕೂಡ ಏನಾದ್ರೂ ಒಂದು ಕೆಲಸದಲ್ಲಿ ಮಗ್ನರಾಗಿದ್ದಾರೆ. ಅವ್ರು ಯಾರಾದ್ರೂ ಅಸುರರನ್ನ ಕೊಲ್ತಾ ಇದ್ದಾರೆ, ಯಾರಾದ್ರೂ ಸಾಧಾರಣವಾಗಿ ದೇವತೆಗಳ ಕೈಯಲ್ಲಿ ಏನಾದ್ರೂ ಒಂದು ಅಸ್ತ್ರ ಇರುತ್ತೆ. ಇವಾಗ ನಾರಾಯಣ ರೂಪದಲ್ಲಿ ನೋಡಿದ್ರೆ ಕೃಷ್ಣನೇ ನಾರಾಯಣ, ಆದ್ರೂ ಕೂಡ ಒಂದು ಶಂಖ ಚಕ್ರ ಗದಾ ಎಲ್ಲ ಗದೆ ಇರುತ್ತೆ. ಕೃಷ್ಣನ ರೂಪದಲ್ಲಿ ಏನೂ ಇಲ್ಲ. ಸೊ ಅವರು ಯಾರೋ ಒಬ್ರು ಬಂದವರು, ಯುರೋಪಿಯನ್ ಅವ್ರು ಯಾರು ಅಂತ ಹೇಳ್ತಾರೆ. ಕಲ್ಕತ್ತಾದಲ್ಲಿ ಎಷ್ಟೋ ಮಂದಿರಗಳು ನೋಡಿದ್ರು ಅವರು. ಕೊನೆ ಕೃಷ್ಣ ಮಂದಿರ ನೋಡಿದ್ಮೇಲೆ ಇದು ದೇವರಾಗಿರ್ಬೇಕು, ನಿಜವಾದ ದೇವರಾಗಿರ್ಬೇಕು. ಯಾಕೆ ರಾಧಾಕೃಷ್ಣ ರೂಪದಲ್ಲಿ ಭಗವಂತನು ಸಂಪೂರ್ಣ ಆನಂದಮಯವಾಗಿ ಅವನು ಆಕ್ಚುಲಿ ಕುಣಿಯೋ ಒಂದು ಪೋಸ್ಚರ್ ಅದು, ಒಂದು ರೀತಿಯಲ್ಲಿ ಹೇಳ್ಬೇಕಂದ್ರೆ. ಸೊ ಭಗವಂತ ಕೋಳಲ್ಲಿ ಇಟ್ಕೊಂಡು ಹಾಡ್ತಾ ಇರೋದು, ಶ್ರೀಮತಿ ರಾಧಾರಾಣಿ ಅಲ್ಲಿ ನರ್ತನೆ ಮಾಡ್ತಾ ಇರೋದು. ಸೊ ಇದು ಭಗವಂತನ ಇರ್ಬೇಕು. ಈಗ ಭಗವಂತನಿಗೆ ಏನು ಕೆಲಸ ಮಾಡುವಾಗಿರ್ಬಾರ್ದು, ಕೂಡ ಕೆಲಸ ಮಾಡ್ಬೇಕು, ನಮ್ಮ ಕರ್ತವ್ಯ, ನಮ್ಮ ಒಂದು ಇದು ರೆಸ್ಪಾನ್ಸಿಬಿಲಿಟಿ. ಆದ್ರೆ ಭಗವಂತನಿಗೆ ಅವನು ಯಾರಿಗೆ ಏನ್ ಮಾಡ್ಬೇಕು, ಸೊ ಅವನ ಒಂದು ಇಚ್ಛೆಯಿಂದ ಎಲ್ಲವೂ ನಡೆಯುತ್ತೆ. ಸೊ ಹಾಗೆ ಅವರು ಇದು ಭಗವಂತನ ಇದಿರ್ಬೇಕು ಅಂತ ಅವ್ರಿಗೆ. ಓಕೆ, ಥ್ಯಾಂಕ್ ಯು ಪ್ರಭುಜಿ.
ಪ್ರಭುಜಿ ಕೃಷ್ಣ ಕಾರಾಗೃಹದಲ್ಲಿ ಹುಡ್ತಾರೆ, ಅಲ್ಲಿ ಬೆಳೀತಾರೆ. ಮತ್ತೆ ಬಲರಾಮ ಅವ್ರು ಎಲ್ಲಿ ಹುಡ್ತಾರೆ ಸ್ವಾಮಿ? ಇಬ್ರು ಹುಟ್ಟಿದ ಒಂದೇ ತಕ್ಷಣ ಹತ್ರ ಅಲ್ಲಿ ಬೆಳೀತಾರಲ್ವಾ? ಇವ್ರು ಕರ್ಕೊಂಡು ಹೋಗ್ತಾರೆ. ಹುಟ್ಟೋದು ಕೃಷ್ಣ ಹುಟ್ಟಿದಷ್ಟೇ, ಸೊ ನಂತರ ತಕ್ಷಣವೇ ವಸುದೇವರು ಕರ್ಕೊಂಡು ಹೋಗ್ತಾರಲ್ವಾ ಅವ್ರನ್ನ. ಬಲರಾಮ ಹೇಗೆ ಅಲ್ಲಿ ಅವರು ಬಲರಾಮನ್ ಕೂಡ ಬಲರಾಮ ರೋಹಿಣಿ ದೇವಕಿಯ ಗರ್ಭದಿಂದ ರೋಹಿಣಿಯ ಗರ್ಭಕ್ಕೆ ಟ್ರಾನ್ಸ್ಫರ್ ಆಗ್ತಾರೆ. ಅದು ಹೇಗಾಗ್ತಾರೆ ಅದು ನಮ್ಮ ಲೆಕ್ಕದಿಂದ ಭಗವಂತನ ಶಕ್ತಿಯಿಂದ ಆಗೋದು. ಅವ್ರ ಆಜ್ಞೆ, ಕೃಷ್ಣ ಆಜ್ಞೆಯಿಂದ ಅವರು ಟ್ರಾನ್ಸ್ಫರ್ ಆಗ್ತಾರೆ. ಹುಟ್ಟಿದ ಮೊದಲಿಗೆ ವಸುದೇವರು ದೇವಕಿಯರ ಮಗನಾಗೆ ಅವ್ರ ಗರ್ಭದಲ್ಲೇ ಬರೋದು, ಮತ್ತೆ ಅವ್ರ ಗರ್ಭದಿಂದ ಇವರ ಗರ್ಭಕ್ಕೆ. ಪ್ರಭುಜಿ ನಾವು ಹರೇ ಕೃಷ್ಣ. ಪ್ರಭುಜಿ ಇದು ನಾವು ಈಗ ದೇವತೆಗಳಿಗೆ ಇಂದ್ರನ್ಗೆ ಪೂಜೆ ಮಾಡ್ಬೇಕು ಅಂತ ಹೇಳಿದ್ರಿ, ಒಬ್ಬೊಬ್ರು ಅಧಿಕಾರಿಗಳು. ನಾವ್ ಇವಾಗ ಕೃಷ್ಣನ್ ಒಬ್ಬರಿಗೆ ಮಾಡಿದ್ರೆ ಅವ್ರಿಗೆಲ್ಲ ಆಗತ್ತ ಪ್ರಭುಜಿ, ಇಲ್ಲ ಒಬ್ಬೊಬ್ರಿಗೆ ಕೃಷ್ಣೊಬ್ಬರು ಮಾಡಿದ್ರೆ ಎಲ್ಲರೂ ಮಾಡಿದಾಗ ಆಗುತ್ತೆ. ಇವ್ರಿಗೆ ಬುದ್ಧಿಗೆ ಬೇರಿಗೆ ನೀರು ಹಾಕಿದ್ರೆ ಎಲ್ಲ ಭಾಗಗಳಿಗೆ ಹೋಯ್ತು ನೀರು, ಎಲ್ಲ ಹೂಗಳು, ಹಣ್ಣುಗಳು, ರೆಂಬೆಗಳು, ಕೊಂಬೆಗಳೆಲ್ಲಗೂ ಹೋಯ್ತು. ಸೊ ಹಾಗೆ ಎಲ್ಲರೂ ಕೃಷ್ಣನ ಭಾಗ ಆಗಿದ್ರೆ ಕೃಷ್ಣನಿಗೆ ನೀವು ಮಾಡಿದ್ರೆ ಎಲ್ಲರಿಗೂ ಸೇರುತ್ತೆ. ಪ್ರಭುಜಿ ಮಾನಸ ಪೂಜೆ ಬಗ್ಗೆ ಹೇಳಿ ಪ್ರಭುಜಿ ಒಂದಿನ. ಓಕೆ ಮಾತಾಜಿ, ಇವತ್ತಿನ ಸಣ ಹರೇ ಕೃಷ್ಣ. ಎಲ್ಲ ಭಕ್ತರಿಗೂ ಧನ್ಯವಾದಗಳು. ಹರೇ ಕೃಷ್ಣ ಪ್ರಭುಜಿ, ಧನ್ಯವಾದ. ಧನ್ಯವಾದಗಳು ಪ್ರಭುಜಿ. ಹರೇ ಕೃಷ್ಣ. ಹರೇ ಕೃಷ್ಣ ಪ್ರಭುಜಿ. ಹರೇ ಕೃಷ್ಣ.